ನಮಸ್ಕಾರ. ನಮ್ಮೊಂದಿಗೆ ಆಜಬ್ಬರು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಈ ದಿವಸ ನಮ್ಮ V4 ವಾಹಿನಿ ಸ್ಟುಡಿಯೋದಲ್ಲಿ ಪದ್ಮಶ್ರೀ ಆಜಬ್ಬರ್ ಇದ್ದಾರೆ. ನಾನು ಆಜಬ್ಬರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಆಜಬ್ಬರೇ, ಭಾರಿ ಮೋಕೆದ ಸ್ವಾಗತ. ಇರಿಗೆಲ್ಲ ಸನ್ಯಾಸ ಮೋಕೆ ಸ್ವಾಗತ ಯಾನಲ್ಲ ಪಣಂದಿಲ್ಲ ಈ ಪರಮೇಶು ಕೂಡ ನಾನು ಧನ್ಯವಾದ. ಎಸ್, ಆಜಬ್ಬರು ಈ ದಿವಸ ನಮ್ಮ ಜೊತೆಗೆ ಸುಮಾರು ಒಂದು ತಾಸು ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸ್ತಾರೆ. ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಿ ಆಜಬ್ಬರಿಗೆ ಒಂದು ಶುಭಾಶಯವನ್ನು ಹೇಳ್ಬೋದು. ಇವತ್ತು ಅವರು ಅಕ್ಷರ ಸಂತ ಆಜಬ್ಬರ್ ಮಾತ್ರ ಅಲ್ಲ, ಪದ್ಮಶ್ರೀ ಅಕ್ಷರ ಸಂತ ಆಜಬ್ಬರು. ಇವತ್ತಿನ ಈ ಒಂದು ನಾನು ಮಾತುಕತೆಯನ್ನು ಆಜಬ್ಬರೊಂದಿಗೆ ಮಾತನಾಡೋದಕ್ಕಿಂತ ಆರಂಭಿಸೋಕ್ಕಿಂತ ಮೊದಲು ಒಂದು ಸಣ್ಣ ಗೌರವಾರ್ಪಣೆ ಇದೆ. ಇವತ್ತಿನ ಈ ಒಂದು ಸಮಾರಂಭದಲ್ಲಿ V4 ವಾಹಿನಿ ಕಡೆಯಿಂದ, ತುಳು ಪರಿಷತ್ ಕಡೆಯಿಂದ, ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಕಡೆಯಿಂದ ಆಜಬ್ಬರನ್ನೊಂದು ನಾವು ಮೊದಲಿಗೆ ಒಂದು ಪುರಸ್ಕಾರ ಮಾಡಿ ಅವರಿಗೆ ಗೌರವ ಸಲ್ಲಿಸಿ ಆನಂತರ ನಾನು ಇವತ್ತಿನ ಈ ಒಂದು ಮಾತುಕತೆಯನ್ನು ಮುಂದಕ್ಕೆ ಕೊಂಡೋಗ್ತೇನೆ. ನಾನು ಮೊದಲಾಗಿ V4 ವಾಹಿನಿಯ ಆಡಳಿತ ನಿರ್ದೇಶಕರಾಗಿರುವಂಥ ಲಕ್ಷ್ಮಣ್ ಕುಂದರ್ ಅವರು ಸಮಸ್ತ ನಮ್ಮ V4 ವಾಹಿನಿ ಫ್ಯಾಮಿಲಿಯ ಪರವಾಗಿ ಅವರಿಗೆ ಸನ್ಮಾನ ಮಾಡಬೇಕು, ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ V4 ವಾಹಿನಿಯ ಉಪಾಧ್ಯಕ್ಷರಾಗಿರುವಂಥ ರೋಸ್ಲಿನ್ ಮೇಡಮ್ ಕೂಡ ಎದುರು ಬಂದು ಒಂದು ಸ್ಮರಣಿಕೆಯನ್ನು V4 ವಾಹಿನಿಯ ವತಿಯಿಂದ ಕೊಟ್ಟು ಆಜಬ್ಬರಿಗೆ ಗೌರವಿಸುವಂತೆ ನಾನು ಈ ಸಂದರ್ಭದಲ್ಲಿ ಇದೀಗ ರೋಸ್ಲಿನ್ ಮೇಡಮ್ ಅವರು ಉಪಾಧ್ಯಕ್ಷರು V4 ವಾಹಿನಿ. ಎಸ್ 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 ಥ್ಯಾಂಕ್ ಯು. ಎಸ್, ಅದೇ ರೀತಿ ನಾನು ಈ ಒಂದು ಕಾರ್ಯಕ್ರಮವನ್ನು ಮುಂದೆ ಕೊಂಡಕ್ಕೆ ಹೋಗುವಾಗ ನಮ್ಮ ಸುವರ್ಣ ಸುಂದರ್ ಅವರು ತುಳು ಪರಿಷತ್ ಸಂಘಟನೆಯ ಗೌರವ ಅಧ್ಯಕ್ಷರು ಅವರು ಈ ಒಂದು ಸನ್ಮಾನವನ್ನು ಈಗ ತುಳು ಪರಿಷತ್ ವತಿಯಿಂದ ಮಾಡಲಿಕ್ಕಿದ್ದಾರೆ. ಸುವರ್ಣ ಸುಂದರ್ ಅವರು ಮಂಗಳ ಮ್ಯಾಜಿಕ್ ಸರ್ಕಲ್ ಈ ಒಂದು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಕೂಡ ಹೌದು. ಜೊತೆಗೆ ನಮ್ಮ ತುಳು ಪರಿಷತ್ತಿನ ಗೌರವ ಅಧ್ಯಕ್ಷರು ಮತ್ತು ಮಂಗಳೂರಿನ ಹೋಟೆಲ್ ಉದ್ಯಮಿ ಕೂಡ ಹೌದು. ಡಿಂಕಿ ಡೈನ್ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವವರು. ಜೊತೆಗೆ ತುಳು ಪರಿಷತ್ ವತಿಯಿಂದ ಬೆನೆಟ್ ಅಮ್ಮಣ್ಣ ಅವರು ಕೂಡ ಪುಸ್ತಕವನ್ನು ಕೊಟ್ಟು ಬೆನೆಟ್ ಅಮ್ಮಣ್ಣವರು ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಅಮ್ಮಣ್ಣವರು ಯಾವ ಪುಸ್ತಕ ಕೊಡ್ತಾ ಇದ್ದೀರಿ? ಇದನ್ನ ಶಾಲೆಗೆ ಓದರ ಬರ್ಪೇರು ತುಳುತ್ತ ವ್ಯಾಕರಣ ಬರೆತಿನೇರು ಪುಸ್ತಕ ಉಂಟು. ತುಳುನಾಡಿನ ಸುರುತ್ತ ಶಾಲೆವು ಭಾಷಾ ಮಿಷನ್ಗಳು ಶಾಲೆ ಮಾಡ್ತಾರೆ. ಇದು ಹರಕಾಲ ಇನ್ನೊಂದು ಶಾಲೆ ಮಾಡ್ತಾರೆ. ಆಯ್ತ ಬಗ್ಗೆ ತೊಗೊಂಡು ಪುಸ್ತಕ ಕನ್ನಡದ ನಿಘಂಟು ಮಲ್ದಿನಿ ಏರು ಕಿಟೆಲ್ ಪಂಪಿನಂಜಿ ಅರಣ್ಯ ಒಂಜಿ ಪುಸ್ತಕ. ಒಂದು ಭಾರತಡು ಮುಖ್ಯ ಧರ್ಮಗಳು, ಭಾರತದ ಏತ್ ಧರ್ಮಗಳುಂಡು, ಮಾತಾ ಧರ್ಮಗಳಿಗೆ ಒಟ್ಟಿಗೂ ನಮ್ಮ ಒಪ್ಪುಡು. ಭಾರತಡು ತುಳುನಾಡು ಒಪ್ಪುಡು ಮಾತಾ ಧರ್ಮ ಒಟ್ಟುಗಳು ಇಂಚನೆ ಈ ಪುಸ್ತಕಗಳು ಎಂಕಲು ಇನಿ ಎಂಕಲು ಸುರುತ್ತಾದ ಕೊರೊಂದಿಲ್ಲ. ತುಳು ಪರಿಷತ್ ಪರವಾದ ಈ ಲೈಬ್ರರಿ ಮಲ್ಪೊಂದಾಂಡ ಎಂಕಲು ಪುಸ್ತಕವನ್ನು ಕೊರ್ಪಿನ ಇರಾಯ್ಕೆ ವ್ಯವಸ್ಥೆ ಮಾಡ್ಕೊಂಡಾಂಡ ಅಲ್ಪ ಓದರೆ ಬರ್ಪಿನ ಜನಕ್ಕಳು ಬರ್ಪೇರು ಇರ್ನಾಟ್ ಇತ್ತು ಏತು ಜನಕ್ಕಳು ಬರ್ತಾರ ಅಂಚನೆ ಶಾಲೆಗಳ ಪರೆ ಮಾತಾಡ್ತು ಓದರೆಲ್ಲ ಬರೋಡು ಪಂಪಿನ ಎಂಕಲ್ ಆಸೆ ಪಣ್ಣದು ಎಂಕಲು ಈ ಪುಸ್ತಕವನ್ನು ಕೊರೊಂದಿಲ್ಲ. ಧನ್ಯವಾದ. ಎಂಕ್ 4 ಜನ ಅಲ್ಲ ತುಳುನಾಡು ఒక ಕನ್ನಡ ಸಂಸ್ಕೃತಿಯಲ್ಲಿ 4 ಜನ ಎಂಕ್ ಸನ್ಮಾನ ಮಾಡ್ತಾರೆ. ಈ V4 ಮುಸ್ಲಿಮ್ಗೆ ಅಕ್ಕಳಿಗೆ ಪೂರೆಲ್ಲ ಸಣ್ಣ ಸಮಾಜ ನನ್ನ ಎನ್ನ ತಂಡ ಬಡತನ ಇತ್ತ ಭಾರತದ ಪದ್ಮಶ್ರೀ ಪ್ರಶಸ್ತಿ ಕೊಡ್ತಾರೆ. ಶುಭೋದಯ ಆಳ್ವೇರು ಅವರು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆ ವತಿಯಿಂದ ಶುಭೋದಯ ಆಳ್ವರು ಮತ್ತು ಯೋಗೀಶ್ ಅವರು ಈಚೆ ಬದಿಯಿಂದ ಬನ್ನಿ. ಯೋಗೀಶ್ ಅವರೇ, ಎಸ್, ಒಂದು ಮಾತು ನೀವು ಇಲ್ಲಿ ಸಂದೇಶ ಕೊಟ್ಟು. ಎಸ್, ನಮ್ಮ ಅರೆಕಳ ಆಜಬ್ಬನವರು ಇವತ್ತು ಪದ್ಮಶ್ರೀ ಗೌರವವನ್ನು ಪಡೆದಿದ್ದಾರೆ. ಇದು ಪದ್ಮಶ್ರೀ ಗೌರವ ಅವರಿಗೆ ಸಲ್ಲುವುದಲ್ಲ, ಇಡೀ ನಮ್ಮ ನಾಡಿಗೆ, ನಮ್ಮ ತುಳುನಾಡಿಗೆ ಸಂದಂತಹ ಗೌರವ. ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಸಂದ ಗೌರವ, ಇಡೀ ದೇಶಕ್ಕೆ ಸಂದ ಗೌರವ. ನಮ್ಮ ಜಿಲ್ಲೆಯ ಗೌರವವನ್ನು ಅವರು ಅರೆಕಳ ಆಜಬ್ಬನವರು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರಿಗೆ ಶುಭಾಕಾಂಕ್ಷೆಯನ್ನು ಹೇಳ್ತಾ ಇದ್ದೇನೆ. ಸ್ವರ್ಣ ಸುಂದರ್ ಸರ್, ಒಂದು ಮಾತು ಈಚೆ ಬನ್ನಿ. ಈ V4 ವಾಹಿನಿಯಲ್ಲಿ ಇವತ್ತೊಂದು ವಿಶೇಷ ಸಂದರ್ಭ ಅಂತ ಹೇಳ್ಬೋದು. ದಯಪಂಡ ಇನಿ ಎಂಕುಲೊಂಜಿ ತುಳು ಪರಿಷತ್ತಕ್ಕೂ ಸೇರಿದು ಅರೇನೊಂಜಿ ಮಾನದಿಗೆ ಮಲ್ತೊಂದುಲ್ಲ. ಈ ಮಾನದಿಗೆ ಮಾತ್ರೆಗಳು ತಿಕ್ಕುಜಿ ಕೆಲವೇ ವ್ಯಕ್ತಿಗಳಿಗೆ ಅಕುಮತ್ತಿನ ಸಾಧನೆಗೆ ಈ ಮಾನದಿಗೆ ಮಲ್ಪುನ ನಮ್ಮ ಒಂಜಿ ರೂಢಿ ಅವು ನಮ್ಮ ಮಲ್ತೊಂದುಲ್ಲ. ಇನಿ ದಿಲ್ಲಿರ್ದು ಹಳ್ಳಿ ಮುಟ್ಟಲ ನಮ್ಮ ಹಾಜಬ್ಬೇರು ಬಂಡ ಏರು ಎಂಚಿನ ಪನ್ಪಿನೇನು ಇನ್ನು ಈ ದೇಶಗೆ ಗೊತ್ತಾಗ್ಲಿಕ್ಕ ಮಲ್ದಿನಿ ನಮ್ಮ ಜಿಲ್ಲೆ
ಈ ಜಿಲ್ಲೆದ ಜನಕುಲು ಇನಿ ಅರೆ ಕೊರ್ತಿನಂಚಿನ ಒಂಜಿ ಪ್ರೋತ್ಸಾಹ ಅರೆ ಕೊರ್ತಿನಂಚಿನ ಒಂಜಿ ಆಶೀರ್ವಾದ ಇನಿ ಇಡೀ ನಮ್ಮ ದೇಶಗೂ ಒಂಜಿ ಮಲ್ಲ ಕೀರ್ತಿ ಕನ್ಪಿಲಕ ಒಂಜಿ ನಮ್ಮ ಒಂಜಿ ಆರ್ನ ಪ್ರತಿಭೆನ ತೋಜಪ್ಪ ಕೊಡ್ತೀರಿ ಅಂಚೆ ಅದು ನಂಗೆ ಭಾರಿ ಖುಷಿ ಆಪುಂಡು ದಾಯಪಂಡ ಇಂಚಿನ ವ್ಯಕ್ತಿಲು ನಮ್ಮ ಜಿಲ್ಲೆಡು ಉಳ್ಳೇರಿ ನಮ್ಮ ಎನ್ನುವ ಅರ್ನ ಒಂಜಿ ವಾಡಿಕೆಗೆ ನಮ್ಮ ಪಣೊಂದುಲ್ಲ ಖಾಲಿ ಕಿತ್ತುಬುಳಿ ಬಾರ್ದು ಇನಿ ಶಾಲೆ ಕಟ್ಟಿದಿನಾರೆ ಬಂದು ಒಂದೊಂಜಿ ಭಾರಿ ಪ್ರಚಲಿತವಾಯಿ ನಂಚಿನೊಂಜಿ ಪಾತ್ರ ನಂಕಲ ಆಶ್ಚರ್ಯ ಆಪುಂಡು ದಾಯಪಂಡ ಒಂದು ಸಾಧ್ಯನಾ ಪಂದು ಒಂದು ಸಾಧ್ಯನಾ ಪನ್ಪಿನ ಒಂಜಿ ಪ್ರಶ್ನೆ ಇತ್ತಿನಲ್ಲ ಇನಿ ಸಾಧ್ಯ ಪನ್ಪಿನೇ ನಮ್ಮ ಎದುರು ಕುಲ್ದಿನಂಚಿನ ಹಾಜಬೇರು ಮಲ್ತೋಜಿ ಪಾದಿರಿ ಅಂಚಾದ ಅದಕ್ಕೆ ನಮ್ಮ ಕೊರ್ಪಿನಂಚಿನ ಈ ಮಾನಾದಿಗೆ ಅವು ಬಾರಿ ಎಲ್ಯ ಆಂಡಲ ನಮ್ಮ ದೇಶ ಮಟ್ಟಡು ನಮ್ಮ ರಾಷ್ಟ್ರಪತಿ ಅರೇನು ಲೆತ್ತದು ಒಂಜಿ ಈ ಮಾನಾದಿಗೆ ಮಲ್ದಿರ ಬಣ್ಣ ಅವು ನಮ್ಮ ಜಿಲ್ಲೆಗೆ ಒಂಜಿ ಮಲ್ಲ ಪ್ರಶಸ್ತಿ ಅಂಚಿನ ಒಂಜಿ ಕೀರ್ತಿ ನಂಗೆ ಕಂತು ಕೊಡ್ತೀನಿ ಅಂಚಿನ ಹಾಜಬ್ಬೇರನ್ನು ಒಟ್ಟಿಗೂ ನಮ್ಮ ಮುಲ್ಪ ಉಲ್ಲಾತ ಪನ್ಪಿನ ಅರೆಗೆ ಒಂಜಿ ಮಾನಾದಿಗೆ ಮಲ್ತೊಂದು ಉಲ್ಲಾತ ಪನ್ಪಿನ ಮನ್ನ ಭಾರಿ ಖುಷಿಯ ಒಂದುಂಡು ಅಂಚಾದು ಇನ್ನು V4 ದಕ್ಕಲು ಮಲ್ಪನಂಚಿನ ಈ ಕೆಲಸಲ ಇಂಚನೆ ಗಣಕರಿ ನನ್ನಲ ದುಂಬುಗಳ ಈ ಜಿಲ್ಲೆಡ್ ಮಲ್ಪನಂಚಿನ ಪ್ರತಿ ಒಂಜಿ ವ್ಯಕ್ತಿಗಳ ತಿಕ್ಕಾಡಿ ಬಂದೊಂದು ಈ ಒಂಜಿ ರದ್ದು ಪಾತ್ರೆಗೆ ಅವಕಾಶ ಕೊರಿನಂಚಿನ ಈ V4 ದಕ್ಕಲಿಗಳ ಯಾನೊಂಜಿ ಸ್ವಲ್ಪ ಸಣ್ಣ ಒಂದು ರದ್ದು ಪಾತ್ರೆಯನ್ನು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲಕ್ಷ್ಮಣ್ ಸರ್ ಸ್ವಲ್ಪ ತೆರವುಂಡ ಇಡಬಲಿ ಸರ್ ಒಂದು ನಿಮಿಷ. ಹಾಜಬ್ಬರನ್ನು ಫಸ್ಟಿಗೆ ನಮ್ಮ ಚಿದಂಬರ ಬೈಕಂಪಾಡಿ ಅಪ್ಪ ನಮ್ಮ ಚಾನಲ್ ಸ್ಟಾರ್ಟ್ ಆಗ್ತೀನಿ ಹತ್ರ 15-14 ವರ್ಷ ತುಂಬ ಅಪ್ಪಗಾರ ಕನ್ನಡ ಪ್ರಭಾವದ ನಮ್ಮಕ್ಕೆ ಬರ್ತೀರ ಕನ್ನಡ ಪ್ರಭಾವಲ ಒಂಜಿ ಆರ್ಟಿಕಲ್ ಪಾಡ್ದಿತ್ತೀರ ಯಾರು ಆಯ್ತು ಬೊಕ್ಕ ಅವೇ ಟೈಮ್ ಮೂಲ ಬಂದಾಗ ಮೂಲ ಅವು ಕಕ್ಕ ತಾಳಿ ಓದು ಬರ್ತಾನೆ ಬೊಕ್ಕ ಅವೇ ಫೋರ್ಸು ಮಾತಾ ನಮ್ಮ ಒಂದು ತಕ್ಕಲ ಕೊರಿಯರಿ ಮೀಡಿಯಾದಕ್ಕೂ ಸೊ ಹಾಜಬ್ಬರಿಗೆ ಒಂದೊಂದು ತಿಕ್ಕಿದಿನ ಒಂದು ಅವೇ ಪಂಡತೆ ಒಂದು ನಮ್ಮ ಮೀಡಿಯಾಗ್ಲ ಒಂಜಿ ಖುಷಿತ ವಿಷಯ ಮತ್ತೆ ಓ ನಮ್ಮ ಯಥಾ ಸ್ಟೋರಿ ಮಲ್ಪ ಒಂದು ಸ್ಟೋರಿ ನಮಗೆ ಮಾತ್ರ ಜೀವಮಾನದ ಸ್ಟೋರಿ ಥ್ಯಾಂಕ್ ಯು. ಧನ್ಯವಾದ ಸರ್. ನಾನು B4 ಸನ್ಮಾನ ಮಾಡ್ತದ್ದು ಹೆಂಚಿನ ಒಡಲ್ದಿನ ನನ್ನ ಪಾತ್ರ ಬನ್ನಿ ನನಗೆ ಮಾತ್ರ ಕೊಟ್ಟದಕ್ಕೆ ನಿಮಗೆ ನಾನು 5-6 ಮಂದಿ ಕೂಡ ಋಣಿಯಾಗಿದ್ದೇನೆ. ನನ್ನಂಥ ಬಡತನ ಈ ಕೂಡ ನಿಮಗೆ ಪ್ರೇರಣಾ ಶಕ್ತಿ ಕೊಡಲಿ, ಬಡವಲ್ಲಿ ಸಹಾಯ ಮಾಡಲಿಕ್ಕೆ ಅನುಗಡ್ತೆ ನನಗೆ ಅವಕಾಶ ಕೊಟ್ಟರೆ ತೋರಿಸಿಕೊಟ್ಟರೆ ನಮಸ್ಕಾರ ಸರ್. ಎಸ್, ಥ್ಯಾಂಕ್ ಯು ಲಕ್ಷ್ಮಣ್ ಕುಂದರ್ ಅವರಿಗೆ, ರೋಸ್ಲಿನ್ ಮೇಡಮ್ ಅವರಿಗೆ, ಜೊತೆಗೆ ಬೆನೆಟ್ ಅಮ್ಮಣ್ಣ ಅವರಿಗೆ, ಆಮೇಲೆ ಸ್ವರ್ಣ ಸುಂದರ್ ಅವರಿಗೆ, ಆಮೇಲೆ ನಮ್ಮ ಶುಭೋದಯ ಹಾಳುವರಿಗೆ ಮತ್ತು ಯೋಗೀಶ್ ಅವರಿಗೆ ಥ್ಯಾಂಕ್ ಯು ಸರ್. ನಾನು ನಿಮ್ಮನ್ನೆಲ್ಲರನ್ನು ಬೀಳ್ಕೊಡ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ ಇದೇ ರೀತಿಯಾಗಿ. ಎಸ್, ನಾನು ದಯವಿಟ್ಟು ನೀವೆಲ್ಲರೂ ಬಂದದಕ್ಕೆ ತುಂಬ ಪ್ರೀತಿಯಿಂದ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೇನೆ. ಎಸ್, ಎಲ್ಲರಿಗೆ ಕೂಡ ಆಜಬ್ಬರ ಆಶೀರ್ವಾದ ಖಂಡಿತವಾಗಿಯೂ ಇರುತ್ತೆ. ನಿಮ್ಮ ಆಶೀರ್ವಾದ ನನಗೆ ಕೂಡ ಇರಲಿ. ನನ್ನ ಮೇಲೆ ಇಸಾಲದ ಮನಸ್ಸು ಸಹಾಯ ಮಾಡಿ ಈ B4 ಮುಖಾಂತರ ಬೆಲೆಯಲ್ಲಿ ನಿಮ್ಮ ಸಂಘಟನೆ ಆಡ್ಬಿಟ್ಟು ಎಲ್ಲ ಕಾರ್ಯಕರ್ತರು ತುಳು ಇಡಬಹುದು, ಕನ್ನಡ ಇಡಬಹುದು, ಸಂಸ್ಕೃತಿ ಇರ್ಬೋದು. ಎಸ್, ಆಜಪ್ಪ ಅವರೊಂದಿಗೆ ಇವತ್ತಿನ ಈ ಒಂದು ಮಾತುಕತೆ. ಪದ್ಮಶ್ರೀ ಆಜಪ್ಪರು ಇವತ್ತು ಅವರು ಮೊನ್ನೆ ರಾಷ್ಟ್ರಪತಿಯವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿ ಅವರ ಊರಿಗೆ ಮಂಗಳೂರಿಗೆ ಬಂದ ನಂತರ ಒಂದು ದಿನವೂ ಒಂದು ಕ್ಷಣವೂ ಆಜಪ್ಪ ಅವರಿಗೆ ಪುರ್ಸೋತಿಲ್ಲ. ತುಳುಟೊಂಜಿ ಪಾತೆರ ಉಂಡು, ಕಾರಿಗೆ ಚಕ್ರ ಕಟ್ಟೊಂದು ತಿರುಗು ಬಲಿಪುಯಿರಂತ ತುಂಬ ಏನು ಧ್ವನಿ ಹೊರಿಯದೆ ಕೆಲಸ ಮಾಡುವವರಿಗೆ ನಾವು ಏನು ಹೇಳ್ತೇವೆ, ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡ್ತಾನೆ ಅಂತ. ಆ ರೀತಿ ಆಜಪ್ಪರು ಕಳೆದ 10 ದಿವಸಗಳಿಂದ
ಓಡಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಜನ ಅಷ್ಟು ಸಂಘಟನೆಯವರು ಆಜಬ್ಬರನ್ನು ಕರೆದು ಗೌರವಿಸುವವರು. ಕೇವಲ ಅಷ್ಟು ಮಾತ್ರ ಅಲ್ಲ, ನೂರಾರು ಮಂದಿ ಆಜಬ್ಬರನ್ನು ಪ್ರತಿನಿತ್ಯವೂ ಭೇಟಿ ಮಾಡಲಿಕ್ಕೆ ಅವರ ಮನೆಗೆ ಬರ್ತಾ ಇರುವರು. ಆಜಬ್ಬರು ಬೆಳಿಗ್ಗೆ 6 ಗಂಟೆಗೆ ಮನೆಯಿಂದ ಹೊರಡ್ತಾರೆ. ಅಂದರೆ ಅಷ್ಟು ಮಂದಿ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾರೆ. ಬನ್ನಿ, ನಮ್ಮಲ್ಲಿ ಒಂದು ಗೌರವ ಸ್ವೀಕರಿಸಿ, ನಮ್ಮದೊಂದು ಸನ್ಮಾನ ಸ್ವೀಕರಿಸಿ ಅಂತ ಯಾರಿಗೆ ಕೂಡ ಇಲ್ಲ ಅಂತ ಹೇಳೋದಿಲ್ಲ ಆಜಬ್ಬರು. ಅಂಥ ಒಂದು ಮುಗ್ಧ ಮನಸ್ಸಿನ ವ್ಯಕ್ತಿ ಆಜಬ್ಬರು. ಬೆಳಿಗ್ಗೆ 6 ಗಂಟೆಗೆ ಹೊರಟ್ರೆ ಸಂಜೆ ಮನೆಗೆ ಬಂದು ತಲುಪುವಾಗ ಸಂಜೆ ಅಲ್ಲ, ಅದು ರಾತ್ರಿ, ಅದು 11 ಗಂಟೆ ಆಗಿರುತ್ತೆ. ಅಷ್ಟು ಹೊತ್ತಿಗೆ ಕೂಡ ಅವ್ರ ಮನೆಯಲ್ಲಿ ಅವ್ರನ್ನ ಮತ್ತೊಂದಷ್ಟು ಮಂದಿ ಕಾದು ಕುಳಿತುಕೊಂಡಿರ್ತಾರೆ. ಅವರಿಗೆ ಕೂಡ ಬೇಸರ ಮಾಡಿಸದೆ ಅವರ ಹತ್ರ ಕೂಡ ಒಂದಷ್ಟು ಮಾತಾಡಿ ಆಜಬ್ಬರ ದಿನ ಇವತ್ತು ಆ ರೀತಿ ಆಗಿದೆ. ಅಂದರೆ ಬಹುಶಃ ಇಡೀ ಭಾರತ ದೇಶದಲ್ಲೇ ಈ ರೀತಿಯ ಒಂದು ನಾಗರಿಕ ಪ್ರಶಸ್ತಿ, ಅಂದರೆ ನಾವು ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಅಂತಿಮವಾಗಿ ಭಾರತ ರತ್ನ, ಇಂಥ ಒಂದು ನಾಗರಿಕ ಪ್ರಶಸ್ತಿಯ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಸಾಲಿನಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಆಜಬ್ಬರಷ್ಟು ಜನ ಪ್ರೀತಿ ತೋರಿಸಿದಂಥ ಇನ್ನೊಂದು ವ್ಯಕ್ತಿಗಳು ಅಥವಾ ಇನ್ನೊಂದು ವ್ಯಕ್ತಿ ಇದ್ದಾರಂತ ಕೇಳಿದ್ರೆ ಅದು ಬಹುಶಃ ಇನ್ನೊಬ್ಬರು ವ್ಯಕ್ತಿ ಇರುವುದಿದ್ದರೆ ಅದು ಕೂಡ ಆಜಬ್ಬರೇ ಇರಬಹುದು. ಆಜಬ್ಬರಿಗೆ ಪರ್ಯಾಯವಾಗಿ ಅಂದರೆ ಜನ ಆ ರೀತಿಯ ನಾವು ಒಂದು ಟ್ರಮೆಂಡಸ್ ಅಂತ ಹೇಳ್ತೇವೆ, ಅಂಥ ಪ್ರೀತಿಯನ್ನು ಜನ ಇವತ್ತು ಆಜಬ್ಬರಿಗೆ ತೋರಿಸಿದರೆ ಅಂದರೆ ಆಜಬ್ಬರು ನಮ್ಮವರು ಅಂತ ಎಲ್ಲರಿಗೂ ಕೂಡ ಅವರನ್ನು ಆಜಬ್ಬರ ಜೊತೆಗೆ ಗುರುತಿಸಿಕೊಳ್ಳಿಕ್ಕೆ ಇಷ್ಟ, ಆಜಬ್ಬರ ಜೊತೆಗೆ ಐಡೆಂಟಿಫೈ ಮಾಡಿಕೊಳ್ಳಿಕ್ಕೆ ಇಷ್ಟ ಆಗುವಂಥದ್ದು. ಒಬ್ಬ ಸರಳ ಮತ್ತು ತುಂಬ ನೇರ, ತುಂಬ ಹೃದಯವಂತ ಮನುಷ್ಯ. ಅವರು ಮಾತನಾಡುವಾಗ ಹೇಳ್ತಾರೆ ನಾನು ಬಡವ ಅಂತ, ಪ್ರತಿ ಬಾರಿ ಕೂಡ ನೀವು ಕೇಳಿರ್ತೀರಿ. ಬಟ್ ಅವರಷ್ಟು ಹೃದಯ ಶ್ರೀಮಂತಿಕೆಯ ಮನುಷ್ಯನನ್ನು ಇನ್ನೊಬ್ಬರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಿಜ ಅರ್ಥದ ಅಕ್ಷರ ಸಂತ ಈ ಆಜಬ್ಬರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಒಂದೆರಡು ಮಾತುಗಳನ್ನು ನಾನು ಮಾತಾಡ್ತೇನೆ, ಅದು ತುಳು ಕನ್ನಡದಲ್ಲಿ. ಮಧ್ಯೆ ನೀವು ಕೂಡ ಫೋನ್ ಮಾಡಿ ಆಜಬ್ಬರಿಗೊಂದು ಸೆಲ್ಯೂಟ್ ಹೇಳಬೇಕು, ಅವರನ್ನು ಅಭಿನಂದಿಸಬೇಕು. ಆಜಬ್ಬರೇ, ನಾನು ತುಳುಟೆ ಒಂಜಿ 2 ಪ್ರಶ್ನೆ ಕೇಳೋದಿಲ್ಲ. ಒಳ್ಳೆ ಸರ್, ತುಳುನಾಡೆ ಪುಟ್ಟಿದ್ದೀನಿ. ತುಳುನಾಡೆ ಪುಟ್ಟದನಾರು ಅಂತೆ ಪುಟ್ಟದಿನಿ ಮಂಡ ತುಳುನಾಡು ಪುಟ್ಟದು ಅರೆಕಲ ಪಂಚಮಾಡಿ ಪಂಡ ಒಂದು ಶೆಟ್ನಾಗಲ ಭೂಮಿಲಿ ಪುಟ್ಟಿದ್ದಾನೆ. ಅಪ್ಪ ಕೈ ನಟ್ಟಿ ಪೋತು ನಮ್ಮೇಲೆ ಓಡ ಪೋತಾನೆ. ಆ ಭೂಮಿಲಿ ಪುಟ್ಟದು 74 ಬೆಲ್ಲ ಬತ್ತಂಡೆ ಒಳ್ಳೆ ಸರ್. ಇದು ಆಜಬ್ಬರೇ, ಇರು ಒಂಜಿ ವೇಳೆ ಇಂಕೆ ಅಪ್ಪಲ ಕುತೂಹಲ ಅಪ್ಪನಿ ಇರೆಗ್ ಇರ್ನ ಬಾಲ್ಯಾಡ್ ಇರೆಲ್ಲಿಯಪ್ಪನಾಗ ಇರೆಗ್ ಶಾಲೆಗೆ ಪೋಯರ ಅವಕಾಶ ಆದು, ಇರೆಗೊಂಜಿ ಕಾಲೇಜಿಗೆ ಮಾತ ಪೋಯರ ಆದು, ಇರೆಗೊಂಜಿ ಡಿಗ್ರಿ ಮಾತ ಆತನೊಂದಾಂಡ. ಒಂದು ವೇಳೆ ಆಜಬ್ಬರಿಗೆ ಅವತ್ತಿನ ಕಾಲದಲ್ಲಿ ಶಾಲೆಗೆ ಹೋಗ್ಲಿಕ್ಕೆ, ಆಮೇಲೆ ಅವರಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಮತ್ತೊಂದು ಡಿಗ್ರಿಯಲ್ಲಿ ಆಗಿದ್ದಿದ್ದರೆ ಆಜಬ್ಬರಿಗೆ ಏನಾಗ್ಬೋದಿತ್ತು, ಅವರೊಂದು ಕನಸಿದ್ದಿರ್ಬೋದಲ್ಲ ಆಜಬ್ಬರೇ? ಈರು ಒಂಜಿ ವೇಳೆ ಇರ್ನ ಕಾಲಡು ಬಾಲ್ಯದ ಪೊರ್ತುಡು ಈರು ಶಾಲೆ ಕಾಲೇಜ್ ಮತ್ತ ಪೋತ್ವರಂದಾಂಡ ಇದು ಎಂಚಿನ ಆವಡೊಂದು ಇರ್ನಿತ್ತು ಇರ್ನಂಜಿ ಮನಸ್ಸುಡು ಸರಿ. ಎನ್ನ ಜೀವಮಾನದ ಆಣಿದ ಬಿದಿನಿ ಯಾನು ಅನ್ಕೊಂಡ ಎನಿತ ಬಿದಿ ಉಂಡು ಯಾನು ಕಲ್ತದ್ದು ಮಿತ್ತು ಪೋಂಡ ಯಾನು ಭಾರತ ದೇಶದ ಪ್ರಧಾನಮಂತ್ರಿ ಅಡ್ಡ ಎನ್ನನ್ನು ಐಕ್ಯ ಏನನ್ನು ಅಡ್ಡೆ ಬರ್ಪೆ ಆ ವಿಷಯಕ್ಕೆ ಬರ್ಪೇನೆ. ಯಾನಕ್ಕೇನು ನೀ ಇರಡ ಈರೆಗೆ ದುಂಬು ಎಲ್ಲಿ ಒಪ್ಪನಾಗ ಎಲ್ಲಿ ಒಪ್ಪನಾಗ ಈರು ಶಾಲೆಗೆ ಕಾಲೇಜಿಗೆ ಮತ್ತ ಹೋದು ಒಂಜಿ ಡಿಗ್ರಿ ಮತ್ತ ಆತೊಂದಂಡ ಈರಿಗೆ ಎಲ್ಲಿ ಒಪ್ಪನಾಗ ಒಂಜಿ ಮನಸ್ಸು ಪುಣತ್ತ ಆಸೆ ಪುಣತ್ತ ಯಾನ್ಲ ಇಂಚಿನೇ ಆವಡಿತ್ತಡು ಅಂದ್ ಇರು ಎಲ್ಲಿ ಒಪ್ಪನಾಗ ಇರ 10 ವರ್ಷ ಒಪ್ಪನಾಗ ಮತ್ತ ಇರಿಗೆ ಇಂಚಿನ ಇತ್ತನೆ ಇರ ಮನಸ್ಸುಡು ಎನ್ನ 10 ವರ್ಷ ಮನಸ್ಸಿನ ಇತ್ತನೆ ಎನ್ನ 10-12 ವರ್ಷ ಬಂದು ಎನ್ನ ಜೀವಮಾನ ದಾಲಾಜ್ಜನ್ ತೊಟ್ಟು ಅಂಜೆಜ್ಜಾಂಡು ಅಂಡ್ ಎಂಚಿನ ಆವಡೊಂದು ಇತ್ತನೆ ಎನ್ನ ಆವಡಿತ್ತನ ಪರಿಸ್ಥಿತಿ ಪಂಡ ಅಪ್ಪಗದ ಪರಿಸ್ಥಿತಿ ದಾಲಾಜ್ಜ ಅಂತ ಹೊಟ್ಟೆಗೆ ಇಜ್ಜ ಅಂದ್ರೆ ತುತ್ತುಕೊಂಟು ಇಜ್ಜ ಅಂದ್ರೆ ಬಡತನ ಪುಟ್ಟದು ಬಡವೆ ಅಪ್ಪ ಲೆಕ್ಕ ದಾದ ಪಂಡ್ಪುಣಿ ಯೋಚನೆ ಇತ್ತನೆ ಜನ ಊಟಕ್ಕೇನು ಕಷ್ಟ ಇತ್ತು, ತೀರ ಬಡತನ ಇತ್ತು, ಏನು ಊಟಕ್ಕೇನು ಮಾಡುವುದು ಅನ್ನುವಂಥದ್ದೇ ನಮ್ಮ ತಲೆಯಲ್ಲಿತ್ತು ಅಂತ. ತಲೆಯಲ್ಲಿ ಬಟ್ಟಲು ಕೊಟ್ಟುಕೊಂಡು ನನ್ನ ಜೀವನ ಮುಳಿ ಮನೆಯಲ್ಲಿ ಕೂಟಿದ್ದಾನು ಸರ್. ಮುಳಿ ಹುಲ್ಲಿನ ಮನೆ ಅಜಬ್ಬರದು. ಹೌದು ಸರ್. 6 ಮಂದಿ, ನಾವು ಕೂಡ ಒಬ್ಬ 6 ಮಂದಿ ಮಕ್ಕಳು ನೀವು? ಅಣ್ಣ ತಮ್ಮವರು, ನನ್ನ ತಂದೆಗೆ, ನಾನು ಅದರಲ್ಲಿ 3ನೇ ಅವರು. ಏನ್ ಮಾಡ್ತಾ ಇದ್ದೀರಿ ನೀವು ಅಜಬ್ಬರೇ? ನೀವು ಸಣ್ಣದಿರುವಾಗ ಏನು ದುಡಿಮೆಗೆ ಹೋಗ್ತಾ ಇದ್ದೀರಿ? ಸರ್, ನಾನು ಒಂದು 14 ವರ್ಷರಿಗೆ ನಾನು ತಂದೆ ತಾಯಿ ಭತ್ತ ಹೋಗ್ಬೇಕು, ಮತ್ತೆ ಅಕ್ಕ ಬೀಡಿ ಕಟ್ಟೆ ಇತ್ತು, ನಾನು ಕೂಡ ಬೀಡಿ ನೂಲು ಹಾಕ್ತಾ ಇತ್ತು 14 ವರ್ಷರಿಗೆ. ಮತ್ತೆ ನಾನು ಬೀಡಿ ಸುತ್ತಾ ಇದ್ದೆ. 14-15 ವರ್ಷದ ಅವಧಿಯಲ್ಲಿ ಅಜಬ್ಬರು ಬೀಡಿ ಸುತ್ತುವಂಥದ್ದು ಇದು. ಮತ್ತೆ ಬಡತನ ಇತ್ತು, ಶಾಲೆಗೆ ಹೋಗ್ಲಿಕ್ಕೆ ಆಗಲ್ಲ. ಒಂದು ವೇಳೆ ಶಾಲೆಗೆ ಹೋಗಿರ್ತಿದ್ರೆ ನೀವು ಏನಾಗ್ತಾ ಇದ್ದೀರಿ ಅಂತ ನಾನು ಕೇಳೋದು.
ಅದೇ ಸಾಲ ಹೇಳ್ದ ಇವತ್ತು ಈ ಹಂತಕ್ಕೆ ಮುಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ, ನಾ ಕನಸು ಕಾಣಲಿಕ್ಕೆ ಇರಲಿಲ್ಲ, ಏನಂತ ಹೇಳ್ದ ಅಷ್ಟೇ. ಕನಸೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ರಾಜಪ್ಪರು. ಬಹುಶಃ ಸಂತರು ಮಾತ್ರ ಇಂಥ ಮಾತನ್ನು ಹೇಳೋದು. ನಮ್ಮಲ್ಲಿ ಸೂಫಿ ಸಂತರಂತ ನಾವೆಲ್ಲ ಇತಿಹಾಸದಲ್ಲಿ ನೋಡ್ತೇವೆ. ಅವರಿಗೆ ಕನಸುಗಳು ಇರುವುದಿಲ್ಲ, ನಾಳೆ ಬರುತ್ತೆ, ಖಂಡಿತ ನಾಳೆ ಬರುತ್ತೆ. ಎಸ್, ಈ ನಡುವೆ ನಮ್ಮ ಜೊತೆಗೆ ಡಾಕ್ಟರ್ ಶಕೀಲಾ ಭಾನು ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಎಲ್ಲಿಂದ ಮಾತಾಡ್ತಾ ಇದ್ರಿ? ಹಲೋ, ನಾನು ಹಜಪ್ಪ ಅವ್ರ ಜೊತೆ ಮಾತಾಡ್ತಾ ಇರ್ಬೋದು? ಮಾತಾಡಿ. ಹಜಪ್ಪಜಿ ಅವರೇ ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ, ಹೇಳಿಯಮ್ಮ. ನಾ B4 ಮ್ಯೂಸಿಯಂ ನಮ್ಮ ವೈನ್ ಜೊತೆಯಲ್ಲಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಇದು ಮೇಡಮ್ B4 ಸ್ಟ್ರೀಮ್ ಅವರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ, ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನಗೆ ಯಾಕಂತ ಹೇಳಿದ್ರೆ ಇವತ್ತು ಹೆಮ್ಮೆಯ ದಿನ. ಒಂದು ನಿಮಿಷ. ಹೆಮ್ಮೆ ಯಾಕಕ್ಕೋಸ್ಕರ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಹಜ್ಜಪ್ಪಜ್ಜಿ ಅವರು ಪದ್ಮಶ್ರೀ ಪದ್ಮಶ್ರೀ ಅವಾರ್ಡ್ ಸಿಕ್ಕಿ ನನ್ನೊಂದಿಗೆ ಇವತ್ತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಿಮಗೆ ಕೃತಜ್ಞತೆ ಸಲ್ಲಿಸ್ತಾ, ನಾನು ನನ್ನ ಹೃದಯ ಪೂರ್ವ ಸರ್ ಹೇಳಿ. ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡಿ. ಎಸ್, ತುಂಬ ಅಜಬ್ಬರೇ, ಅವ್ರಿಗೆ ಖುಷಿ ಅಂತೆ, ನಿಮ್ಮ ಜೊತೆಗೆ ಮಾತಾಡೋದೇ ಖುಷಿ ಅಂತೆ. ಹೌದಾ ಸರ್, ನನ್ನ ಕನಸು ಕಂಡಿದ್ದೆ ನಾನು ಅವ್ರ ಹತ್ರ ನನ್ನ ಹತ್ರ ನಮಸ್ಕಾರ B4 ಮ್ಯೂಸಿಯಂ ನನಗೆ ಅಜ್ಜಬ್ಬಗೂ ಒಂದು ನಮಸ್ಕಾರ ಕೊಡುವ ಒಂದು ಕನಸು ಕಂಡಿದ್ದಲ್ಲ, ಇದು ಕೂಡ ನಾವು ಕನಸಿಕೊಂಡಿಲ್ಲ ಅಂತ ಕನಸು. ಅವರನ್ನು ಕೂಡ ನಾನು ನೋಡಲಿಲ್ಲ. ನೋಡಿ ನನಗೆ ಅವರು ಈ ರೀತಿಯಾಗಿ ಟಿವಿ ವಾಹಿನಿಗಳ ಮುಂದೆ, ಮಾಧ್ಯಮಗಳ ಮುಂದೆ ಮಾತಾಡುವಂತ ಅವಕಾಶವೇ ನನಗೆ ಇರುತ್ತೆ ಅಂತ ಕೂಡ ನನಗೊಂದು ಕನಸಿರಲಿಲ್ಲ. ಇಲ್ಲ ಸತ್ಯ ಹೇಳ್ತಾನೆ ಅದನ್ನು ನನಗೆ ಎರಡು ಮಾತೇ ಇಲ್ಲ ಅದರಲ್ಲಿ ಯಾವುದು B4 ಈಗ ಆಯ್ತು, ನಿಮಗೆ 14-15 ವರ್ಷ ಎಲ್ಲ ಆಯ್ತು. ಆ ನಂತರ ಕೂಡ ಆಯ್ತು, ನೀವು ಹೇಳಿದ್ರಿ ನಾನು ಬೀಡಿ ಸುತ್ತಾ ಇದ್ದೆ, ಬೀಡಿಗೆ ನೂಲು ಆಗ್ತಾ ಇದ್ದೆ ಅಂತ. ಕರ್ನಾಟಕದಲ್ಲಿ, ಕರಾವಳಿ ಕರ್ನಾಟಕದಲ್ಲಿ ಬೀಡಿ ಉದ್ಯಮ ಭಾರಿ ದೊಡ್ಡ ಉದ್ಯಮ. ಎಲ್ಲ ಆ ಸಂದರ್ಭದಲ್ಲಿ ಮನೆಯಲ್ಲಿ ಬೀಡಿ ಕಟ್ಟುವಂಥದ್ದು ಅಥವಾ ಬೀಡಿ ಸುತ್ತುವಂಥದ್ದು ಕೆಲಸ ಮಾಡ್ತಾ ಇದ್ರು. ಆಜಬ್ಬರು ಕೂಡ ತನ್ನ ಮನೆಯಲ್ಲಿ ತನ್ನ ಬಾಲ್ಯದ ಆ ಒಂದು ಅವಧಿಯಲ್ಲಿ ಅವರ ಸಹೋದರಿಯರ ಜೊತೆಗೆ ಬೀಡಿ ಸುತ್ತುವಂಥ, ಬೀಡಿ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆ ಮೂಲಕ ಅವರ ಜೀವನ ನಡೀತಾ ಇತ್ತು ಅಂತ ಮಾತನ್ನು ಹೇಳಿದರು. ಎಸ್, ಮತ್ತೆ ಡಾಕ್ಟರ್ ಶಕೀಲಾ ಭಾನು ಅವರು. ಮೇಡಮ್, ಈಗ ನಿಮ್ಮ ಟಿವಿ ವಾಲ್ಯೂಮ್ ಮೊದಲು ಕಡಿಮೆ ಮಾಡಬೇಕು ನೀವು. ಹಲೋ ಸರ್, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಇಲ್ಲ ಸರ್, ನಾನು ಫೋನ್ ಟಿವಿನ ಹಾಕ್ಬಂದಿದ್ದೀನಿ ಸರ್, ಟಿವಿನ ದೂರ ಇದ್ದೀನಿ. ಓಕೆ, ಮಾತಾಡಿ. ಹಜ್ಜಪ್ಪಜಿಯವರ ನಮಸ್ಕಾರ. ನಮಸ್ಕಾರಮ್ಮ. ಮೊದಲನೇದಾಗಿ ನಾನು ನನ್ನ ಕೃತಜ್ಞತೆಗಳನ್ನು, ನನ್ನ ಹೃದಯ ಪೂರ್ವಕವಾದ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಮತ್ತೆ ನಿಮಗೆ ಕಂಗ್ರಾಚುಲೇಷನ್. ನೀವು ನಮ್ಮ ರಾಜ್ಯಕ್ಕೆ, ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲ ಒಂದು ಪ್ರಶಸ್ತಿಯನ್ನು ತಂದುಕೊಟ್ಟು ನನಗೊಂದು ನಮ್ಮ ಒಂದು ಹೆಮ್ಮೆಯ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಾ. ಅದು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ನಿಮ್ಮ ಕಾರ್ಯಗಳನ್ನ ಗುರುತಿಸಿ ನಿಮಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟಿರೋದ್ರಿಂದ ನಾವು ತುಂಬಾ ಹೆಮ್ಮೆ ಪಡ್ತೀವಿ. ನಿಮ್ಮ ಸರ್ವಿಸ್ ನ ನೀವು ಇದೇ ತರ ನೀವು ಕಂಟಿನ್ಯೂ ಮಾಡಿ, ನನ್ನ ಹೃದಯದಿಂದ ನಿಮಗೆ ದೇವರು ಒಳ್ಳೆ ಆರೋಗ್ಯ, ಒಳ್ಳೆ ನಿಮಗೆ ದುಡ್ಡು ಎಲ್ಲ ಕೊಟ್ಟರೆ ನೀವು ಈ ಕ್ಷೇತ್ರದಲ್ಲಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದನ್ನ ನಿಮಗೆ ದೇವರು ಒಪ್ಕೊಳ್ಳಿ ಅಂತ ಹೇಳಿ ನಾನು ಈ ದಿನ ನಿಮಗೆ ನನ್ನ ಹೃದಯದಿಂದ ನನ್ನ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಪ್ರಾರ್ಥನೆಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. ತುಂಬಾ ಹೆಮ್ಮೆ ಆಗ್ತಾ ಇದೆ ನಿಮಗೆ ಮಾತಾಡಿ. ನಿಮ್ಮ ಸರ್ವಿಸ್ ಇದೇ ತರ ಜಾರಿ ಇತ್ತು. ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೂ ಒಂದು ನೀವು ಇನ್ಸ್ಪಿರೇಷನ್ ಆಗಿದ್ದೀರಾ. ನನಗೂ ಈ ತರ ಕೆಲಸ ಮಾಡೋದಕ್ಕೋಸ್ಕರ ಮೋಟಿವೇಶನ್ ನೀವು ತರ ಅಂತ ನಾನು ತಿಳ್ಕೊಂಡು ನಾನು ನಿಮಗೆ ತುಂಬಾ ಖುಷಿಯಿಂದ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆಗಲಿ ಅಮ್ಮ, ನಿಮ್ಮ ಶಿಕ್ಷಣ ಕ್ಷೇತ್ರ ಕೂಡ ಮುಂದೆ ಹೋಗ್ಲಿಕ್ಕೆ ನೀವು ಅನುಕೂಲ ಮಾಡಲಿ ದೇವರಿಂದ. ಸಂತೋಷ. ಎಲ್ಲಿಂದ ಮಾತಾಡಿದ್ರಿ ಮೇಡಮ್ ನೀವು? ಎಲ್ಲಿಂದ ಮಾತಾಡಿದ್ರಿ ಸರ್? ನಾನು ಬೆಂಗಳೂರಿಂದ. ಡಾಕ್ಟರ್ ಶಕೀಲಾ ಭಾನು, ಪ್ರಿನ್ಸಿಪಲ್ ಮಲ್ನಾಡ್ ಇಂಗ್ಲಿಷ್ ಪ್ರೈಮರಿ ಶಾಲೆ, ಮಲ್ನಾಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಾಂಶುಪಾಲರು ಮಾತಾಡಿದ್ರು. ಜುಮ್ ಆಗ್ತದೆ ಸರ್. ನಿಮ್ಮ ಹತ್ರ ಮಾತಾಡೋಕಲೇ ಜುಮ್ ಆಗುತ್ತಂತೆ. ಅಜಪ್ಪ ಅವರು ಹೇಳ್ತಾರೆ ಮೈ ಜುಮ್ ಆಗುತ್ತೆ ಅಂತ. ನೀವು ಮಾತಾಡಿದ್ದು ಭಾರಿ ಖುಷಿ ಆಯ್ತು ಅಂತ ಹೇಳಿದ್ರು ಅವರು. ಅವರೊಂದಿಗೆ ನೀವು ನನಗೊಂದು ದಾರಿ ಮಾಡ್ಕೊಡ್ತೀವಿ ಸರ್ ಮಾತಾಡೋದಕ್ಕೋಸ್ಕರ. ಇಲ್ಲದ್ರೆ ನಮಗೆ ಸಿಗೋದು ನಾವು ಒಂದು ಸಮಸ್ಯೆ ಅಂತ ತಿಳ್ಕೋಬೇಕು. ಅಲ್ಲ ಮತ್ತೊಂದು ಒಂದು ನಿಮಿಷ ಮೇಡಮ್ಮ, ಈ ಮಂಗಳೂರು ಅರೆಕಳದ ಭೀಮೆಯಲ್ಲಿ ಬಡತನ ಹುಟ್ಟಿದ ಮಂಗಳೂರು B4 ಮ್ಯೂಸಿಯಂ ನಿಮ್ಮ ಆ ದೂರದ ಕರ್ನಾಟಕದ ಮೂಲ ರಾಜಧಾನಿಯಿಂದ ಬೆಂಗಳೂರಿನ ಮಾತಾಡಿಕೆ ಒಂದು ಅವಕಾಶ ಕೊಟ್ಟಿದ್ರಲ್ಲ, ನಿಮಗೆ ಕೂಡ ನಾನು ಕೃತಜ್ಞತೆಯಲ್ಲಿ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ಅಜಬರೇ, ಹೇಳಿ ಸರ್. 14-15 ವರ್ಷ ಆದ ನಂತರ ಅಷ್ಟ ತನಕ ಬೇಡಿ ಕಟ್ತಾ ಇದ್ದೀರಿ. ಆವಾಗ ಏನಾದ್ರು ಮತ್ತೆ ಮುಂದೆ ಏನಾದ್ರು ಮಾಡಬೇಕು, ಏನಾದ್ರು ಆಗ್ಬೇಕಂತ ಆ ಹೊತ್ತಿಗಾದ್ರೂ ಸ್ವಲ್ಪ ಏನಾದ್ರು ಕನಸುಗಳಿತ್ತ? ಆ ಕನಸು ಒಂದು ಕನಸು ನನ್ನ ಹತ್ರ ಹೇಳಿದ್ರು. 1972ರಲ್ಲಿ ನನ್ನ ದಿವಂಗತ A.T. ಫರೀದ್ ಅವರಂತೆ 1 ಎಕರೆ ಸ್ಥಳ ನಮಗೆ ಸರ್ಕಾರಿ ಭೂಮಿಯಲ್ಲಿ 1 ಎಕರೆ ಸ್ಥಳ ನನ್ನ ತಂದೆ ಕೊಟ್ಟಿದ್ದರು. 1974ರಲ್ಲಿ ಒಂದು ನೆರೆ ಬಂತು. 74 ಜುಲೈ 26 ಶುಕ್ರವಾರ ದಿವಸ ಒಂದು ದೊಡ್ಡ ಬೆಳೆ ಅಂತು. ಅರೆಕಲ ಗ್ರಾಮ ಪರಿಸರ ನನ್ನ ಉಳಿ ಮನೆ ಎಲ್ಲ ಕೊಚ್ಚಿಕೊಂಡು ಹೋಯಿತು. ನಾವು ಸೆಟ್ನವರ ಮನೆಯಲ್ಲಿ ಸಲಿತ್ತು 4. ಆ ನಂತರ ಮನೆ ಮಟ್ಟ ಎಲ್ಲ ಹೋಯ್ತು. ಬೇರೆಯವರ ಮನೆಯಲ್ಲಿ ನಾವು ಊಟ ಮಾಡಿ ಏನು ವ್ಯಕ್ತಾ ಇದ್ದೆ. ಆ ಪರಿಸರ ಎಲ್ಲ ಹೋಯ್ತು. ಮತ್ತು ಅದೇ ತುತ್ತುಗಣ್ಣಾಗಿ ಮನೆ ಬಡತನ ಇತ್ತು. ಸರ್ಕಾರ ನಮಗೆ ಅನ್ನ ಚಾಪೆ ಕಲಪಾತ್ರ ನಿಧಿ ಕೊಡ್ತಾಯಿತ್ತು. ಅಕ್ಕಪಕ್ಕದವರು ಮನೆಯಲ್ಲಿ ಕೂತ್ಕೊಂಡು ನಮ್ಮ ಜೀವನದ ಇತ್ತು. ಅಲ್ಲಿಂದ ನನ್ನ ಜೀವನ ಬದಲಾಯಿತು. 15 ವರ್ಷ ಇತ್ತು. ಅಲ್ಲಿಂದ 27ರಿಂದ ಅರೆಕಲ ಗ್ರಾಮದ ನೀಪಡ್ಪು 1 ಎಕರೆ ಸ್ಥಳ ನನ್ನ ತಂದೆಗೆ ಒಂದು A.T. ಫರೀದ್ ಅವರು, ನನ್ನ ಶಾಸಕರ ತಂದೆ A.T. ಖಾದರ್ ತಂದೆ ದಿವಂಗತ A.T. ಫರೀದ್ ಅವರು 1 ಎಕರೆ ಸ್ಥಳ ಕೊಟ್ಟು ಅದರಲ್ಲಿ ಆ ಗ್ರಾಮದಿಂದ ಬಿಟ್ಟು ಒಂದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನೀಪಡ್ ಪರಿಸರ ಒಂದು ಮನೆಗೆ ಸಣ್ಣ ಮನೆ ಮಾಡಿ ಜೀವನ ತೆಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಕಂಡದ್ದು ನಾನು ಇನ್ನೂ ಏನಾದರೆ ನಮ್ಮ ಜೀವನ ಮಲೆ ಮಟ್ಟೆಲ್ಲ ಹೋಯ್ತು. ನಾವು ಮುಂದಿನ ಪೀಳಿಗೆ ಯಾರು ಮಾರ್ಕೆಟಿಗೆ ಹೋಗೋಣ ಅನ್ನೋದು ಕನಸು ಕಂಡೆ. ಓಕೆ. ಆಗ ಸೆಂಟ್ರಲ್ ಮಾರ್ಕೆಟಿಂದ ಇಸ್ಸಾಕಾಜಿಂದ ಇದ್ದರು. ಅವ್ರ ಕೈಯಿಂದ 1 ಕುರೆ ಸಾಲ ತಗೊಂಡು ನಾನು ಓಡಾಡೋ ಮನುಷ್ಯ. ಆದರೆ ಮತ್ತೆ ನನ್ನ ಅಜಬ್ಬರು 1974ರ ದೊಡ್ಡ ನೆರೆ 74ರಲ್ಲಿ 74 ಜುಲೈ 26 ಶುಕ್ರವಾರ ದಿವಸ. ನೋಡಿ, ತಾರೀಕು ಕೂಡ ದಿನ ಕೂಡ ನೆನಪಿದೆ ಅಜಬ್ಬ ಅವರಿಗೆ. ಅರೆಕಳ ಪರಿಸರ ಅಂತ ಹೇಳಿದ್ರೆ ಅದು ನೇತ್ರಾವತಿ ತೀರದಲ್ಲಿರುವಂಥ ಪರಿಸರ. ಅದು ದೊಡ್ಡ ನೆರೆ ಬರುತ್ತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅರೆಕಳ ಕೂಡ ಗ್ರಾಮ ಕೂಡ ಮುಳುಗುತ್ತೆ. 4 ಸೆನ್ಸ್ನ ಸಣ್ಣ ಜಾಗದಲ್ಲಿ ಮುಳಿ ಹುಲ್ಲಿನ ಮನೆಯಲ್ಲಿ ಆಜಬ್ಬರ ಕುಟುಂಬ ಇರುತ್ತೆ. ಇಡೀ ಮನೆ ನೆರೆಗೆ ಕೊಚ್ಚಿ ಹೋಗುತ್ತೆ, ಬದುಕೇ ಕೊಚ್ಚಿ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಆಸುಪಾಸಿನವರು ಆಶ್ರಯ ಕೊಡ್ತಾರೆ, ನೆರವು ಕೊಡ್ತಾರೆ, ಆ ಮನೆಯಲ್ಲಿ ಉಳಿಸಿಕೊಳ್ತಾರೆ, ಮಲಗಲಿಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆವತ್ತಿನ ಉಳ್ಳಾಳದ ಶಾಸಕರು ಅಂದರೆ ಇವತ್ತಿನ ಉಳ್ಳಾಳದ ಶಾಸಕ U.T. ಖಾದರ್ ಅವರ ತಂದೆ U.T. ಫರೀದ್ ಅವರು ಆ ನಂತರ ನೆರವು ಕೊಡ್ತಾರೆ. ಸರ್ಕಾರದ ವತಿಯಿಂದ 1 ಎಕರೆ ಜಮೀನನ್ನು ಪಕ್ಕದ ನ್ಯೂ ಪಡುಪಿನಲ್ಲಿ ವ್ಯವಸ್ಥೆ ಮಾಡ್ತಾರೆ ಆಜಬ್ಬ ಅವರಿಗೆ. ಮುಂದೆ ಆ 1 ಎಕರೆ ಜಮೀನಿನಲ್ಲಿ ಆಜಬ್ಬ ಅವರ ಕುಟುಂಬ ನೆಲೆಸುತ್ತೆ. ಮತ್ತೆ ಉದ್ಯೋಗಕ್ಕಂತ ಹೊರಡ್ತಾರೆ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ಗೆ. ಇಸಾಕ್ ಹಾಜಿಯವರ ಬಳಿಗೆ ಸಾಲ ತೆಕ್ಕೊಂಡು 1 ಬುಟ್ಟಿ ಕಿತ್ತಳೆಯನ್ನು ಮಾರಲಿಕ್ಕೆ ಆರಂಭಿಸ್ತಾರೆ. ಎಸ್, ಇನ್ನೊಂದು ನಮ್ಮ ಜೊತೆಗೆ ಬೆಳ್ತಂಗಡಿಯಿಂದ ಶೇಖರ್ ಅವರು ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ. 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 ಅಜರಬಾಕನ್ ಹತ್ರ ಮಾತಾಡ್ಲಿಕ್ಕೆ ಉಂಟು. ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಬೇಕು. ಆಯ್ತು, ನಾನು ದೂರ ಹೋಗ್ತೇನೆ. ಅಜರಬಾಕ ನಾಳೆ ಉಜಿರೆಗೆ ಬರ್ತಾರಂತೆ. ಆಯ್ತು, ಹೇಳಿ. ಹಲೋ ಹಲೋ, ಮಾತಾಡಿ ಸರ್, ಮಾತಾಡಿ. ಅಜರಬಾಕ ನಾಳೆ ಉಜಿರೆಗೆ ಬರ್ತಾರಂತೆ. ಹಾಗೆ ನಾನು ನನ್ನ ಶಾಲೆಗೆ ಒಮ್ಮೆ ಕರಿಬೇಕಂತ ಇದ್ದೇನೆ. ಅವ್ರು ಬರ್ತಾರಂತ ಕೇಳಲಿಕ್ಕಿತ್ತು. ಬಂಗಾಡಿ ಶಾಲೆ ನಮ್ದು. ಎಲ್ಲಿ ಸರ್? ಉಜಿರೆಯಲ್ಲಿ ಎಲ್ಲಿ ಬರುತ್ತೆ ನಿಮ್ಮ ಶಾಲೆ? ಹಲೋ, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ನಮಸ್ಕಾರ. ಎಲ್ಲಿ ಶಾಲೆ ಎಲ್ಲಿ ಬರುತ್ತೆ? ಯಾವ ಸೈಡಲ್ಲಿ? ನಾಳೆ ನೀವು ಉಜಿರೆಗೆ ಹೋಗ್ತಾ ಇದ್ದೀರಂತೆ. ನಾಳೆ ಉಜಿರೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೇಗೆ ನನ್ನ ಸರ್ಕಾರ ನನ್ನನ್ನು ಬೆಂಗಳೂರು ಕರೆಯಿದ್ದಾರೆ. ಗಮನಿಸಬೇಕು. 4 ಗಂಟೆ ಹೊರಟಿರ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕನ್ನಡ ಹೌದು, ನೀವು ಹೇಳಿ ಸರ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ತಿಂಗಳ ಮಾತುಕತೆ ಅಂತ ನಡೆಸ್ತಾ ಇರ್ತಾರೆ ಅತಿಥಿಗಳೊಂದಿಗೆ. ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರೊಂದಿಗೆ ಸರ್ಕಾರದ ವತಿಯಿಂದ ನಡೆಯುವಂಥ ಒಂದು ಮಾತುಕತೆ ಅದು. ಅಂಥ ಮಾತುಕತೆಯಲ್ಲಿ ಆಜಬ್ಬ ಅವರು ಭಾಗವಹಿಸಲಿಕ್ಕೆ ಇರುತ್ತೆ. ಸೊ ಹಾಗಾಗಿ ನಾಳೆಯ ಅವರ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳು ರದ್ದುಗೊಂಡಿದೆ. ಇದನ್ನು ದಯವಿಟ್ಟು ಗಮನಿಸಿ ಕಾರ್ಯಕ್ರಮ ನೋಡ್ತಾ ಇರೋರು. ಎಸ್, ಇನ್ನೊಂದು ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂಥ ಪ್ರೀತಿ ಕರ್ಕೇರ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್.
ನಮಸ್ತೆ ಅಜಬ್ಬರೇ, ಪ್ರೀತಿ ಕರ್ಕೇರ ಅಂತ. ಮೇಡಮ್ ನಮಸ್ಕಾರ ಮೇಡಮ್, ನಿಮಗೆ ಧನ್ಯವಾದ ನಮಸ್ತೆ ಅಜಬ್ಬನವರೇ. ಮೇಡಮ್. ನಿಮಗೂ ಕೂಡ ನಮಸ್ಕಾರ, ಧನ್ಯವಾದ ಮೇಡಮ್. B4 ಮ್ಯೂಸಿಯಲ್ಲಿ ನಮಸ್ಕಾರ ಕೊಟ್ಟೆ. ಅಜಬ್ಬನವರನ್ನು ನಾನು ಒಂದು 2 ವರ್ಷದ ಹಿಂದೆ ಪಕ್ಕಲಟ್ಟ ಬಜಾಲದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ. ಸರಿ, ಆಗ ನಾನು ನಿಮ್ಮನ್ನು ಭೇಟಿಯಾಗಿದ್ದೆ. ನಿಮಗೆ ಜ್ಞಾಪಕ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಹೌದಮ್ಮ, ಹೌದು, ಇರ್ಬೋದು, ಮಿಸ್ ಆಗ್ಬೋದು. ಸಾರಿ ಮೇಡಮ್, ಇರ್ಬೋದು, ಆದ್ರೆ ಮಿಸ್ ಆಗ್ತದೆ. ತುಂಬ ಜನ ಮಾತಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಬಹಳ ಈ ಪುಣ್ಯ ಭೂಮಿಯಲ್ಲಿ ಬಹಳ ಸಾಧನೆ ಮಾಡಿದವರು ಹುಟ್ಟಿ ಹೋಗಿದ್ದಾರೆ. ಆದರೆ ಇವತ್ತು ಅವರ ಹೆಸರುಗಳು ಅಜರಾಮರ. ಗಾಂಧೀಜಿ ಆಗಲಿ, ವಿವೇಕಾನಂದ ಆಗಲಿ, ನೆಹರು ಆಗಲಿ, ಇಂದಿರಾ ಗಾಂಧಿ ಆಗಲಿ, ಹಾಗೆ ನಮ್ಮ ಆಜಬ್ಬನವರ ಹೆಸರು ಕೂಡ ಬಹುಶಃ ಇತಿಹಾಸದಲ್ಲಿ ಸೇರಲಿ ಅಂತ ನಾವು ಎನಿಸ್ತೇವೆ. ನಿಮ್ಮಂತ ಆಜಬ್ಬನವರು ಮುಂದಿನ ಜನರೇಷನ್ಗೆ ಒಂದು ಬಹಳ ಇದು ನೀವು ಅಂತ ಎನ್ಕರೇಜ್ಮೆಂಟ್. ಏನೆಂದರೆ ನಿಮ್ಮಲ್ಲಿ ನಾನು ಕಂಡ ವಿಚಾರ ಬಹಳ ಒಂದು ಮುಗ್ಧತೆ, ಒಂದು ಚಿಕ್ಕ ಮಗುವಿನ ಜೊತೆಯಲ್ಲಿ ನಿಂತಂತ ಅನುಭವ ಆಯ್ತು. ಆದರೂ ನೀವು ಅಂತ ಒಂದು ದೊಡ್ಡ ಇದನ್ನು ಹೇಗೆ ಮಾಡಿದ್ದೀರಿ ಎಂಬುದು ನಿಜವಾಗಿ ಅದು ಯೋಚನೆಗೆ ನಿಲುಕದ್ದು. ನಿಮಗೆ ಸಹಸ್ರ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ ಅಜಬ್ಬನವರೇ. ಧನ್ಯವಾದ ಮೇಡಮ್, ನಿಮ್ಮ ಹತ್ರ ಸರ್ ನಿಮ್ಮ ಅವಕಾಶ ಕೊಟ್ಟದಕ್ಕೆ ನಿಮಗೆ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು 2 ವರ್ಷಗಳ ಹಿಂದೆ ಏನು ಬಿಜಾಲ್ ಪಕ್ಕಲಡ್ಕದಲ್ಲಿ ಒಂದು ನಡೆದಂತ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ್ರಂತೆ. ಎಷ್ಟೋ ಜನ ಇದರಲ್ಲಿ ಕೂಡ ಅವರು ಕೂಡ ಬರಬಾರ್ದು, ಆದ್ರೆ ನನಗೆ ಅಭಿಮಾನಿ ಎಷ್ಟೋ ಜನ ಇದ್ದಾರೆ. ನಾನೇನು ಕೊಡ್ಲಿಲ್ಲ, ನನಗೆ ಕೊಡ್ತಾ ಅಂತ ನಾನು ಈ B4 ಮುಗಿಸ್ಕೊಂಡ್ರೆ ಅವರಿಗೆ ಧನ್ಯವಾದ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅಜಬ್ಬರೇ, ನೀವು ಕಿತ್ತಳೆ ಮಾರಾಟ ವೃತ್ತಿಯನ್ನು ಆರಂಭಿಸಿದಿರಿ. ಹೌದು, 77ರಿಂದ ನಾನು ಆರಂಭಿಸಿದ್ದೇನೆ. ದುಡ್ಡು ಆವಾಗ ಉಳಿತಾ ಇತ್ತು ಎಲ್ಲ ಕೆಲಸ ಮಾಡಿ? ಆಗ ನಾನು ಆ ಒಂದು ಆರೆಂಜ್ ಎಣ್ಣೆ ಲೆಕ್ಕ, ಡಜನ್ ಲೆಕ್ಕ, ಒಂದು ಕೂರಲ್ಲಿ ಒಂದು ಬುಟ್ಟಿಯಲ್ಲಿವರೆಗೂ ಹಂಪನಘಟ್ಟ ಬಸ್ಸಿಂದ ಅಲ್ಲಿ ಬರ್ತಾ ಇದ್ದೆ. ತೇಲಿಸ್ ಬಜಾರಿಂದ ಒಳಗೆ ಬರುವಾಗ ನನಗೆ 1-2 ಆರೆಂಜ್ಗೆ ಹೋಯ್ತಿತ್ತು. ಹಂಗೆ ಹಂಪನಘಟ್ಟ ಬಸ್ಸಿಂದ ಅಲ್ಲ ಬರುವಾಗ ಕೆಲವು ಸಿಕ್ಕಿತ್ತು. ನನಗೆ ಆತ್ಮ ತುಂಬ ಜನ ಇದ್ದರು, ಬೇರೆ ಬೇರೆ ಇದ್ದರು. ಅದರಲ್ಲಿ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿ SSC ಬಸ್ ಇತ್ತು, ಹಂಪನಘಟ್ಟ ಪಂಜಿಗೋ ಬಸ್ ಇತ್ತು ಆ ಕಾಲದಲ್ಲಿ. ಆಗ ಬಣ್ಣ ಕಾಣಿಸ್ಕೊಂಡು ನನ್ನ ಕೈಯಲ್ಲಿ 4-5 ಆರೆಂಜ್ ಇದ್ದೆಬ್ಬಸ ಕೊಡುವ ಮುಂದಿನ ಕತೆ ಕಿಟ್ಲೆ ಹಣ್ಣು ಆರೆಂಜಿ ವಾಮಚ್ ಅಂತ ಕೇಳುವ ಒಂದು ಪರಿಸ್ಥಿತಿ ಇತ್ತು ನನ್ನ ಜೀವಮಾನದಲ್ಲಿ. ನೀವು ಬಸ್ಸಿನಲ್ಲಿ ಕಿತ್ತಳೆಯನ್ನು ಮಾರ್ತಾ ಇರುವಾಗ ಬಸ್ಸಿನಲ್ಲಿ ಕುಳಿತುಕೊಂಡ ಪ್ರಯಾಣಿಕರೊಬ್ಬರು ಕೇಳಿದರು, ಹೌ ಮಚ್ ಕಿತ್ತಳೆಗೆ ಎಷ್ಟು ಅಂತ. ಆವಾಗ ನಿಮಗೆ ಆಯ್ತು, ನಿಮಗೆ ಗೊತ್ತಾಗ್ಲಿಲ್ಲ ಏನು ಇವನು ಕೇಳೋದು ಅಂತ. ಏನು ನಿಜವಾದ ಗೊತ್ತಾಗಲಿಲ್ಲ. ವಾಮಚ್ ಕೇಳಿದ್ರೆ ಏನುಂಟು ನನಗೆ ಗೊತ್ತಾಗಲಿಲ್ಲ. ಇಂಗ್ಲೀಷಲ್ಲಿ ಮಾತಾಡಿದ್ರು, ಹಿಂದಿಲಿ ಮಾತಾಡು. ಆಗ ನನ್ನ ಜೊತೆಯಲ್ಲಿ ಇದ್ದವ್ರ ಹತ್ರ ಒಂದು ಮಾತಾಡೋ, ನನ್ನ ವಾರಜಿ ಕಿರಿಯತ್ತೊಳಗು ಬೇರೆಯವ್ರ ಹತ್ರ ಒಂದು ಕೇಳಿ ತಿರುಗಿಸಿಕೊಡೋ ಮಾತು ಇವತ್ತು ಕೂಡ ಕಾಣ್ತದೆ ಇಂಗ್ಲೀಷಲ್ಲಿ ಮಾತಾಡಲಿ. ಆಗ ನಾನು ಕನ್ಸ್ಕೊಂಡೆ ನನ್ನ ಜೀವಮಾನದಲ್ಲಿ ಈ ಪರಿಸ್ಥಿತಿ ಆದರೆ ಮುಂದಿನ ಪೀಳಿಗೆ ಆಗ್ಬಾರ್ದುಂಟು ನನ್ನದೇ ನನ್ನ ಕುಟುಂಬದ ಅಂತ ಕನಸ್ಕೊಂಡೆ. ಅದು ಕನಸು ಆಗಿಲ್ಲ ಆಗ. ಆದರೆ ಅದರಲ್ಲಿ ಬರುವುದು ದುಡ್ಡು 75-100 ರೂಪಾಯಿ ಆ ಕಾಲದಲ್ಲಿ. 75 ರೂಪಾಯಿ ಉಳಿತಾ ಇತ್ತು. ಬಸ್ಸಿನಲ್ಲಿ ಕಿತ್ತಳೆ ಮಾರಾಟ ಮಾಡ್ತಿರೋ ಸಂದರ್ಭದಲ್ಲಿ ಪ್ರಯಾಣಿಕರೊಬ್ಬರು ಇಂಗ್ಲೀಷ್ನಲ್ಲಿ ಮಾತನಾಡುವ ಪ್ರಯಾಣಿಕರೊಬ್ಬರು ಕೇಳಿದರು ಹೌ ಮಚ್ ಅಂತ. ಅಜಬ್ಬರಿಗೆ ಅದು ಗೊತ್ತಾಗಲಿಲ್ಲ. ಪಕ್ಕದ ಪ್ರಯಾಣಿಕರ ಹತ್ರ ಕೇಳ್ತಾರೆ, ಇವ್ರು ಏನು ಕೇಳ್ತಾ ಇದ್ದಾರೆ ಅಂತ. ಆಗ ಅವರು ಅಜಬ್ಬನವ್ರಿಗೆ ಹೇಳ್ತಾರೆ, ಅದು ಅವ್ರು ಇಂಗ್ಲೀಷಲ್ಲಿ ಕೇಳಿದ್ದು ಆರೆಂಜಿನ ದುಡ್ಡು ಎಷ್ಟು ಅಂತ. ಆವಾಗ ಅಜಬ್ಬರಿಗೆ ಆಯಿತು, ನನಗೆ ವಿದ್ಯಾಭ್ಯಾಸ ಇಲ್ಲದ ಕಾರಣದಿಂದಾಗಿ ನನಗೆ ನನ್ನ ವ್ಯಾಪಾರ ನಾನು ಈ ರೀತಿಯಾಗಿ ಪರಿತಪಿಸಬೇಕಾಗುತ್ತಲ್ಲ, ನನಗೂ ವಿದ್ಯಾಭ್ಯಾಸ ಇದ್ದಿದ್ದರೆ ಆಯಿತು, ನಾನು ಕಲೀಲಿಕ್ಕೆ ಆಗಲಿಲ್ಲ, ನನ್ನ ಊರಿನವರು ಕಲಿಯುವಂತಾಗಬೇಕು ಅಂತ ಅಜಬ್ಬರಿಗೆ ಒಂದು ಕನಸು ಆವಾಗ ಹುಟ್ಟಿಕೊಳ್ಳುತ್ತೆ. ಎಸ್, ಪ್ರೇಮನಾಥ್ ಮಂಗಳೂರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಹಲೋ, ನಮಸ್ತೆ ಪ್ರೇಮನಾಥ್. ನಮಸ್ತೆ ಸರ್. ನಮಸ್ತೆ, ಅಜಬ್ಬರ್ ಇದ್ದಾರೆ, ಮಾತಾಡಿ. ಅಜಬ್ಬರ್ ಬಗ್ಗೆ ನಮಸ್ಕಾರ ಮತ್ತು ಅಭಿನಂದನೆಗಳನ್ನ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ನಮಸ್ಕಾರ. 2019ರಲ್ಲಿ ನಾವು ರಂಗಸ್ವರೂಪ ಕುಂಜತ್ತ ಬೈಲ್ ಇಲ್ಲಿ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳು ನಡೆಸುವಂತಹ ಒಂದು ಸಂಸ್ಥೆ ಅಜಬ್ಬರ್ ನಾವು ಸನ್ಮಾನಿಸಿದ್ದೆವು. ಹೌದು, BCC-ಪುರದಲ್ಲಿ ಅಲ್ಲಮ್ಮ, ಹೆಚ್ಚು BCC-ಪುರದಲ್ಲಿ ಮೊನ್ನೆ ಪದ್ಮಶ್ರೀ ಸಿಕ್ಕಿದ ನಂತರ ನಮ್ಗೆ ಸಂತೋಷ ಆಯ್ತು, ಹೆಮ್ಮೆ ಅನಿಸಿದೆ. ಆ ನಂತರ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಆ ದಿನ ಯಾವಾಗ ಅಜಬ್ಬರಿಗೆ ಪದ್ಮಶ್ರೀ ಅವಾರ್ಡ್ ಬಂತು, ಆ ದಿನ ನಮ್ಗೆಲ್ರಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಹೆಮ್ಮೆಯ ದಿನ. ಅದ್ರ ಜೊತೆಗೆ ನನಗೆ ಬಹಳ ವಿಶೇಷ ಅನಿಸಿದ್ದು, ಆ ದಿನ ನನ್ನ ಜಮ್ಮು ಕಾಶ್ಮೀರದ 2 ಗೆಳೆಯರು ನನಗೆ ಕಾಲ್ ಮಾಡಿ ಮಾತಾಡಿದ್ರು, ನಿಮ್ಮ ಊರಿನ ಒಬ್ಬ ವ್ಯಕ್ತಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ, ಹೌದಾ? ಅವರ ಬಗ್ಗೆ ತುಂಬಾ ವಿಚಾರಿಸಿದ್ರು.
ಹಾಗೇನೆ ಕೇರಳದಿಂದ ಒಬ್ರು ಶಿಕ್ಷಕರು ನನಗೆ ಕಾಲ್ ಮಾಡಿ ಹಾಜಬ್ಬರ ಬಗ್ಗೆ ವಿಚಾರಿಸಿದ್ರು. ಇದರಿಂದ ನಂಗೆ ಏನನ್ನಿಸ್ತು ಅಂತ ಹೇಳಿದ್ರೆ, ಹಾಜಬ್ಬರು ಕೇವಲ ನಮ್ಮ ಜಿಲ್ಲೆ ಅಲ್ಲ, ಇಡೀ ರಾಷ್ಟ್ರದಾದ್ಯಂತ ಅವರ ಒಂದು ಹೆಸರು ಹರಡಿದೆ ಅನ್ನೋದು ಬಹಳಷ್ಟು ಹೆಮ್ಮೆ ನನಗೆ ಅನಿಸ್ತು. ಇನ್ನೊಂದು ವಿಚಾರ, ಹಾಜಬ್ಬರ ಅವರ ವ್ಯಕ್ತಿತ್ವವೇ ಹೇಳ್ತದೆ, ಸರಳತೆಗೆ ಮತ್ತೆ ಮಾನವೀಯತೆಗೆ ಬಹಳ ಉತ್ತಮ ಹೆಸರು, ಶ್ರೇಷ್ಠ ಹೆಸರು ಹಾಜಬ್ಬ. ಪದ್ಮಶ್ರೀ ಅವರಿಗೆ ಅರ್ಹವಾಗಿ ಒಲಿದಿದೆ. ಪದ್ಮದಂತೆ ಅವರು ನಿಷ್ಕಳಂಕ ಮನಸ್ಸು ಮತ್ತೆ ಬಹಳ ಪವಿತ್ರವಾದ ಶುದ್ಧ ಮನಸ್ಸು, ಅದು ಹಾಗೆಯೇ ಮುಂದುವರಿಲಿ. ಮತ್ತೆ ಅವರ ಏನು ಕಾಲೇಜು ಮಾಡುವ ಒಂದು ಕನಸು ಇದೆ, ಆ ಕನಸು ಈಡೇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ತರುಣ್ ಸರ್, ಅಭಿನಂದನೆಗಳು. ಮೇಡಮ್, ನಾನು ಪ್ರೇಮನಾಥ್ ಮರ್ನೆ ಅಂತ ಮೇಡಮ್ ಅವರು ಒಂದು ರಂಗ ಶಿಬಿರ ಮಾಡುವಾಗ ನಿಮ್ಮನ್ನು ಕರೆದಿದ್ರಂತೆ ಅವತ್ತು. ಹೌದು, ಅದು ಕೂಡ ಬಿಸಿಸಿಪುರ ಶಾಲೆ ಬಿಸಿಸಿಪುರದಲ್ಲಿ ಪಾಲ್ಗೊಳ್ಳ. ಅದು ರೈಮಾಣ್ ಖಾನ್ ನನ್ನ ಮನೆಗೆ ಬಂದು ಕರ್ಕೊಂಡು ಬಂದರು. ಆ ಸಂದರ್ಭದಲ್ಲಿ ರೈಮಾಣ್ ಖಾನ್ ಆ ಸಂದರ್ಭದಲ್ಲಿ ಮೇಡಮ್ ನನಗೆ ಯಾರು ಈಗ ಪರಿಚಯ ಇಲ್ಲ. ಪೂಜ್ಯತೆ ಬಯಲು ರಾತ್ರಿಯಲ್ಲಿ ನನಗೆ 11 ಗಂಟೆ ರಾತ್ರಿ ಹಲವಾರು ಸಂಘ ಸಮಸ್ಯೆ ಇತ್ತು. ಅದರಲ್ಲಿ ಕೂಡ ರೈಮಾಣ್ ಖಾನ್ ಕುಂಜತ ಬಯಲು ಕೂಡ ಒಬ್ಬರು ನನ್ನ ಮನೆ ಬಂದರು. ಆ ಸಂದರ್ಭದಲ್ಲಿ ನನಗೆ ಬಹಳ ಗೌರವ ಕೊಟ್ಟಿದ್ರು. ಆ ಶಾಲೆಯಿಂದ ಬಿಸಿಪುರದಲ್ಲಿ ಮಾಡಿ ಮಕ್ಕಳ ಜೊತೆ ತಿಂದುಕೊಂಡು ನನಗೆ ಪುನಃ ರೈಮಾಣ್ ಖಾನ್ ಮನೆಗೆ ಕಳಿಸಿದ್ರು. ನನಗೆ ಸಹಕಾರ ಕೂಡ ಕೊಟ್ಟು ಈ ಸಂದರ್ಭದಲ್ಲಿ ನಿಮಗೆ ಕೂಡ ನಾನು ಋಣಿಯಾಗಿದ್ದೇನೆ ಮೇಡಮ್ಮ. ಅಂಥ ಎಷ್ಟೋ ಜನ ಇದ್ದಾರೆ ನೋಡಿ, ಈಗಲೇ ಹೇಳ್ತಾರೆ ನಮ್ಮ ಬೇರೆ ಬೇರೆ ದೇಶದಲ್ಲಿ ತೋರಿಸಿದ ಅಂಥ ಜನ ಎಷ್ಟೋ ಜನ ಇದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಧನ್ಯವಾದಗಳು. ಪ್ರೇಮನಾಥ್ ಅವರು ಮಾತನಾಡುವಾಗ ಒಂದು ಮಾತು ಹೇಳಿದರು, ಹಾಜಬ್ಬರಿಗೆ ಪ್ರಶಸ್ತಿ ಬರುವ ಸಂದರ್ಭದಲ್ಲಿ, ಅಂದರೆ ಮೊನ್ನೆ ಸ್ವೀಕರಿಸಿದ ನಂತರ ದೇಶದ ಅಥವಾ ರಾಜ್ಯದ ಬೇರೆ ಬೇರೆ ರಾಜ್ಯದ ಜನ ಎಲ್ಲ ಮಾತಾಡಿ ಕೇಳೋದು ಸ್ನೇಹಿತರ ಹತ್ರ ಅಂತ. ಒಂದು ಘಟನೆಯನ್ನು ನಾನು ನೆನಪಿಸಬೇಕು. ಕೇರಳದ ಕೊಲ್ಲಂನ ಒಂದು ಕಾಲೇಜಿನ ವಿದ್ಯಾರ್ಥಿಗಳು, ಥಾಮಸ್ ಸ್ಕೂಲ್ ಅಂತ ಇರಬೇಕು, ಅವರು ಸುಮಾರು 2 ವರ್ಷಕ್ಕಿಂತ ಹಿಂದೆ ನ್ಯೂ ಪಡ್ಪು ಶಾಲೆಗೆ ಬರ್ತಾರೆ, ಹಾಜಬ್ಬ ಅವರ ಶಾಲೆಗೆ. ಹಾಜಬ್ಬರ ಬಗ್ಗೆ ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ಬಂದ ಸುದ್ದಿಗಳನ್ನು ನೋಡಿಕೊಂಡು ಅವರೆಲ್ಲ ಆ ಸ್ಕೂಲು ಮತ್ತು PUC ಕಾಲೇಜಿನ ಒಂದಷ್ಟು ಮಕ್ಕಳನ್ನು, ಒಂದು ಬಸ್ನಾಗ ಅಷ್ಟಾಗೋ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಆರೆಂಜ್ ಇಸ್ ನಾಟ್ ಎ ಫ್ರೂಟ್, ಆರೆಂಜ್ ಅದು ಕೇವಲ ಒಂದು ಹಣ್ಣಲ್ಲ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಅಥವಾ ಅಂಥ ಒಂದು ಹೆಸರಿಟ್ಟುಕೊಂಡು ಅವರು ಪ್ರಯಾಣ ಬರುವಂಥದ್ದು. ಆರೆಂಜ್ ಇಸ್ ನಾಟ್ ಎ ಫ್ರೂಟ್ ಅಂತ ಅವರು ಹೇಳ್ತಾರೆ. ಬಂದಾಗ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೆವು, ಹಾಜಬ್ಬ ಅಂತ ಒಬ್ಬರು ಇದ್ದಾರೆ, ಕಿತ್ತಳೆ ಮಾರಾಟ ಮಾಡಿ ಶಾಲೆ ಕಟ್ಟಿದವರು, ಅವರ ಶಾಲೆಯನ್ನು ನೋಡಬೇಕಂತ ನಾವು ಬಂದೆವು ಅಂತ ಹೇಳಿ ಕೇರಳದಿಂದ ಬಂದವರು ಹಾಜಬ್ಬರ ಶಾಲೆಯಲ್ಲಿ ಒಂದು ದಿವಸ ಇದ್ದು ಶ್ರಮದಾನ ಮಾಡಿ ಕೆಲಸ ಮಾಡಿ ಹಾಜಬ್ಬರಿಗೆ ಅಭಿನಂದನೆ ಸಲ್ಲಿಸಿ ಅವರು ಹೋಗುವಾಗ ಒಂದು 15,000 ರೂಪಾಯಿ, ಅದು ಎಲ್ಲಿಂದ ಅಂತ ಹೇಳಿದ್ರೆ ಆ ಶಾಲೆಯ ಕೇರಳದ ಕೊಟ್ಟಾಯಂನ ಥಾಮಸ್ ಸ್ಕೂಲ್. ಹೌದು. ಆ ಮಕ್ಕಳೆಲ್ಲ, ಶಾಲೆಯ ಮಕ್ಕಳೆಲ್ಲ ಒಟ್ಟು ಮಾಡಿದ ದುಡ್ಡು 15,000 ರೂಪಾಯಿಯನ್ನು ಹಾಜಬ್ಬ ಅವರ ಶಾಲೆಗೆ ಒಂದು ಫಿಕ್ಸೆಡ್ ಡೆಪಾಸಿಟ್ ಅಂತ ಮಾಡಿ ಇದರಿಂದ ಮಕ್ಕಳಿಗೆ ಏನಾದರೂ ನೆರವು ಕೊಡಬೇಕು. ಇಂಗ್ಲೀಷ್ ಇದರಲ್ಲಿ ನಮ್ಮ ಅವರ ಶಾಲೆ ಅಷ್ಟು ಕಲಿತಾರೆ, ಅದರಲ್ಲಿ ಇಂಟ್ರೆಸ್ಟ್ ನಮ್ಮ ಮಕ್ಕಳಿದೆ. ಅವರು ಕೂಡ ಇಂಗ್ಲೀಷ್ ಹೋಗುವ ಮಕ್ಕಳು, ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಓದುವಂಥ ಮಗುವಿಗೆ ನಾವು ಕೊಡುವ 15,000 ದುಡ್ಡಿನ ಬಡ್ಡಿಯಲ್ಲಿ ಒಂದು ಪುರಸ್ಕಾರ ಕೊಡಿ ಅಂತ ಕೊಟ್ಟಾಯಂನಿಂದ ಬಂದಂಥ ಶಾಲೆಯ ಮಕ್ಕಳು ಆರೆಂಜ್ ಇಸ್ ನಾಟ್ ಎ ಫ್ರೂಟ್ ಅಂತ ಒಂದು ಕಾರ್ಯಕ್ರಮ ಹಾಕಿಕೊಂಡು ಅದರಲ್ಲಿ ಒಬ್ಬರು ಒಲಿದರು. ನಾನು ಕಣ್ಣ ನೀರು ದೇಕಿತ್ತಿದೆ, ಯಾಕೆಂದರೆ ಇವನನ್ನು ಯಾಳು ಕಂಡ. ಅದರಲ್ಲಿ ಒಬ್ಬ ಹುಡುಗ ಬಂದ, ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಅವರು, ನಮ್ಮ ಚೆನ್ನಪ್ಪ ಗೌಡರು ಕೂಡ ಮಾಜಿ ಕುಲಪತಿ ಇದ್ದರು, ಕನ್ನಡ ವಿಭಾಗದವರಿದ್ದರು, ಗುರಪ್ಪ ಬಾಳೆಪುಣಿ ಇದ್ದರು. ಆ ಸಂದರ್ಭದಲ್ಲಿ ಒಬ್ಬರು ಕೇಳುವಾಗ ನಾನು ಇವನನ್ನು ಕಂಡೆ. ಇವತ್ತು ಕೂಡ ಆ ಹುಡುಗಿಯನ್ನು ನಮ್ಮ B4 ವಾಯು ಮುಖಾಂತರ ನನ್ನ ಸ್ಟೋರಿ, ನನ್ನ ಪುಸ್ತಕದಲ್ಲಿ ಇಂಗ್ಲೀಷಲ್ಲಿ ಓದೋಣ ಅವನು ಪ್ರಚಾರ ಕೊಟ್ಟ. ನನಗೆ ಇವತ್ತು ಕೂಡ ಹೆಮ್ಮೆ ಆಗ್ತದೆ. ಅಜ್ಜಬ್ಬಂದು ಆಗ್ತಿ ಇಂಥ ಒಂದು ಮಕ್ಕಳ ಮುಂದಿನ ಬೇಲಿಗೆ ಈ ಪಾಠ ಕೊಡ್ತಾರಲ್ಲ ಅಂತ. ಎಲ್ಲಿ ನಾನು ಕಾಣಲಿ, ಎಷ್ಟು ದೂರ ಇದ್ದೆ, ಥಾಮಸ್ ಸ್ಕೂಲು ಎಲ್ಲಿದೆ, ನಾನು ಎಲ್ಲಿದ್ದೆ. ಇವತ್ತು ಕೂಡ ನಾನು ನಮ್ಮನ್ನು ಸಲ್ಲಿಸುತ್ತೇನೆ. ಅವರು ಮಲಯಾಳ ಮಾತಾಡ್ತಾರೆ. ಅವರು ಕೂಡ ಇಬ್ಬರು ಪ್ರಿನ್ಸಿಪಾಲ್ ಬಂದಿದ್ರು, ನನ್ನ ಆತಿಮರು. ಮತ್ತೆ ನಾನು ತಿರುಗಿಸಿ ಮಾತಾಡಲಿಕ್ಕೆ ಆಗಿಲ್ಲ, ನನ್ನ ಆರ್ಥಿಕ ಬಿಕ್ಕಟ್ಟಲ್ಲಿ. ಹಾಜಬ್ಬರ ಕೀರ್ತಿ ಅಂದರೆ ಪ್ರೇಮನಾಥ್ ಅವರು ಮಾತನಾಡಿದಾಗಿಂದ ಬೇರೆ ಬೇರೆ ರಾಜ್ಯದ ಜನ ಕೇಳ್ತಾರೆ ಅಂತಂದರೆ ಹಾಜಬ್ಬರು ಅಷ್ಟರ ಮಟ್ಟಿಗೆ ಅವರ ಒಂದು ಏನು ಸಾಧನೆ ಮತ್ತು ಅಪರೂಪವಾದ ಸಾಧನೆ ಅದು ಜಗದಗಲಕ್ಕೆ
ಹರಡಿತ್ತು. ಸೊ ಹಾಗಾಗಿ ಆಜಬ್ಬ ಅವರು ಮೊನ್ನೆ ಪ್ರಶಸ್ತಿ ಸ್ವೀಕರಿಸಿದ ದಿವಸ, ಅದರ ಮರುದಿವಸ ಅಂತೂ ಇಡೀ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಏನು ಸಾಮಾಜಿಕ ಜಾಲತಾಣದಲ್ಲಿ ಕೇವಲ ಆಜಬ್ಬರ ಮಾತ್ರ, ಅವರದೇ ಫೋಟೋಗಳು, ಅವರದೇ ವಿಡಿಯೋಗಳು, ಅವರು ರಾಷ್ಟ್ರಪತಿ ಹತ್ರ ಪ್ರಶಸ್ತಿ ಸ್ವೀಕಾರ ಮಾಡುವಂಥದ್ದು ಎಲ್ಲರಿಗೆ ವಿಶೇಷವಾಗಿ ಕಂಡದ್ದು. ಬರಿಗಾಲಿನಲ್ಲಿ ಹೋಗಿ ಅವರು ರಾಷ್ಟ್ರಪತಿಯಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ. ಆಜಬ್ಬರೇ, ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೇವೆ, ಒಂದು ದೊಡ್ಡ ಕಾರ್ಯಕ್ರಮಗಳಲ್ಲಿ ನೀವು ಸಾಮಾನ್ಯವಾಗಿ ಚಪ್ಪಲಿ ಹಾಕಿಕೊಂಡು ಓಡಾಡ್ತಾ ಇರ್ತೀರಿ, ಆದರೆ ವೇದಿಕೆಗೆ ಹೋಗುವಾಗ ಅಥವಾ ಪ್ರಶಸ್ತಿ ಸ್ವೀಕರಿಸುವಾಗೆಲ್ಲ ಚಪ್ಪಲಿ ಇಲ್ಲದೆ ಬರಿಗಾಲಲ್ಲಿ ಹೋಗ್ತೀರಲ್ಲ, ಯಾಕೆ? ಸರ್, ನನ್ನ ಧರ್ಮ ದೇವರು ಒಬ್ಬನೇ ಎಲ್ಲರೂ ಕೂಡ. ಆದರೆ ನಾನು ಭೂಮಿಯಲ್ಲಿ ತಾಯಿ ಹೊಟ್ಟೆಯಲ್ಲಿ ಬಂದವನು. ಆದರೆ ನನ್ನನ್ನು ಒಂದು ಯಾವುದೂ ಹೊಟ್ಟೆಗೆ ಪಾತ್ರ ಇಲ್ಲದೆ ಎಷ್ಟೋ ದೊಡ್ಡ ವೇದಿಕೆಯಲ್ಲಿ ಅವರು ದೊಡ್ಡ ಕುಸ್ತುವಲ್ಲಿ ನನ್ನ ಎದುರು ಕಡೆ ಜನ ಇದ್ದಾರೆ. ನಾನು ಅನ್ನ ಇಲ್ಲದ ಮನುಷ್ಯ, ಹೊಟ್ಟೆ ಬೆಲ್ಲ ಮನುಷ್ಯ, ವಿದ್ಯಾಭ್ಯಾಸವಿಲ್ಲದ ಮನುಷ್ಯ. ನನ್ನನ್ನು ಎಷ್ಟೋ ಜನ ಬೈಲೆಟರ್ ಮಾಡಿ ಎಗ್ಲೆಟ್ ಮಾಡಿ ನನ್ನ ಹೋಗುವಾಗ ನಾನು ಒಂದು ಅಣ್ಣಲ್ಲಿ ಬಂದವನು, ಮಣ್ಣಲ್ಲಿಗೆ ಹೋಗೋವನು. ಈ ನನ್ನ ಎದುರು ಕಡೆ ನನ್ನನ್ನು ಹಿರಿಯವರಿದ್ದಾರೆ, ಕಿರಿಯವರಿದ್ದಾರೆ, ವಿದ್ಯಾಭ್ಯಾಸ ಪಲ್ಕವರು ಇದ್ದಾರೆ. ನಾನು ನನ್ನ ಉಡಲ್ ಗೌರವ ಇದೇ ತುಂಬ ನಾನು ಈ ಮಣ್ಣಿನಿಂದ ಬಂದವನು ಮಣ್ಣಿಗೆ ಹೋಗುವವನು, ತಾಯಿಯ ಹೊಟ್ಟೆಯಿಂದ ಜನಿಸಿದ ನಾವೆಲ್ಲರೂ ಈ ಮಣ್ಣಿನಿಂದ ಬಂದವರು ಮಣ್ಣಿಗೆ ಹೋಗುವವರು. ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಗೌರವ ಕೊಡ್ತೇನೆ, ಎಲ್ಲರ ದೇವರು ಒಂದೇ ಅನ್ನುವಂತ ಒಂದು ಸದಾಶಯ ಆಜಬ್ಬರದು. ಆ ಕಾರಣಕ್ಕಾಗಿ ನಾನು ಈ ರೀತಿಯ ನನ್ನ ನಡೆ ಅಂತ. ಎಸ್, ಈ ನಡುವೆ ನಮ್ಮ ಜೊತೆಗೆ ಪುರುಷೋತ್ತಮ ಅಂಚನ್ ಅವರು ಬಂಟ್ವಾಳದಿಂದ ಸಂಪರ್ಕದಲ್ಲಿದ್ದಾರೆ. ಅಂಚನ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಸ್, ಈಗ ನಾನು ಒಂದು ನಿಮಿಷ ಅಂಚನ್ ಅವರೇ ಹಾಗೆ ಇರಿ. ಈಗ ಮಾತಾಡ್ತಾ ಇರೋರು ಪುರುಷೋತ್ತಮ ಅಂಚನ್ ಅಂತ, ನಿಮಗೆ ಗೊತ್ತಿರಬಹುದು. ಪುರುಷೋತ್ತಮ ಅಂಚನ್ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತ ಒಂದು ಸಮಿತಿ ಇದೆ. ಆ ಸಮಿತಿಗೆ ರಾಜ್ಯ ಸಮಿತಿಯದು ಅವರ ರಾಜ್ಯ ಕಾರ್ಯದರ್ಶಿ ಅವರು ಎಲ್ಲ ಶಾಲೆಗಳಿಗೆ ಹೋಗ್ತಾರೆ, ಸರ್ಕಾರಿ ಶಾಲೆಗಳಿಗೆ. ಆ ಶಾಲೆಯನ್ನು ಹೇಗೆ ಉಳಿಸುವುದು, ಆ ಶಾಲೆಯನ್ನು ಹೇಗೆ ಬೆಳೆಸುವುದು ಅಂತ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪುರುಷೋತ್ತಮ ಅಂಚನ್ ಅವರು ಮಾತಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾರೆ ಅಂತ ನೋಡೋಣ. ಎಸ್ ಅಂಚನ್ ಅವರೇ. ಮೊದಲನೇದಾಗಿ ರಾಜಪ್ಪ ಅವರಿಗೆ ಅಭಿನಂದನೆಗಳು. ಧನ್ಯವಾದ ಸರ್ ನಿಮಗೆ. ಈಗ ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ ಒಂದು ಕೀರ್ತಿ ತಂದವರು ಹರೆಕಳ ಹಾಜಪ್ಪ ಅಂತ ಇದೆ. ನಿಜವಾಗಿ ಹರೆಕಳದವರು ಸೌಭಾಗ್ಯವಂತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡು ಅವರು ಸರಳ ಸಜ್ಜನ ವ್ಯಕ್ತಿ. ನಾನು ಕೆಲವು ಮಾಧ್ಯಮಗಳಲ್ಲಿ ಗಮನಿಸಿದೆ, ಅದೆಷ್ಟೋ ಜನ ಇವರಿಗೆ ಸನ್ಮಾನ ಮಾಡಬೇಕಂತ ಬಂದಾಗ ಅದರಿಂದ ಕಸಿಸಿಕೊಂಡು ಇವರು ಅದಕ್ಕೆ ಒಪ್ಪಲಿಲ್ಲ. ಅಂದ್ರೆ ಕೆಲವರೆಲ್ಲ ನಾವು ನೋಡಿರ್ಬೋದು ಸಮಾಜದಲ್ಲಿ ದುಡ್ಡು ಕೊಟ್ಟು ಸನ್ಮಾನ ಮಾಡಿಸಿಕೊಳ್ಳುವವರು ಅದೆಷ್ಟೋ ಜನ ಇದ್ದಾರೆ. ಆದರೆ ನಮಗೆ ಸೌಭಾಗ್ಯ ನಮ್ಮ ಹತ್ತಿರ ಬಂದಾಗ, ಇಂಥ ಸಾಧಕರಿಗೆ ಸಂದಾಗ ನೋಡಿ ಅವರ ಒಂದು ವ್ಯಕ್ತಿತ್ವ, ಸರಳತೆ ನಮ್ಗೆ ಎದ್ದು ಕಾಣುತ್ತದೆ. ಹಾಗಾಗಿ ವಿಶೇಷವಾಗಿ ಅವರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ಹರೆಕಳ ಆಜಪ್ಪರವರು ನಿಜವಾಗಿಯೂ ನಮಗೆ ಕೂಡ ಸ್ಫೂರ್ತಿ ಸರ್. ನಾವು ನಮ್ಮ ಹೋರಾಟ ಪ್ರಾರಂಭಿಸಬೇಕಾದ್ರೆ ಮೂಲತಃ ಆ ವಿಷಯ ತಿಳಿದುಕೊಂಡೆ. ಹಾಜಪ್ಪರವರು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ತನಗೆ ಕಷ್ಟ ಇದ್ರೂ ಕೂಡ ತನ್ನ ಹಠವನ್ನು, ತನ್ನ ಮಕ್ಕಳಿಗಾಗಿ ಒಂದು ಶಾಲೆ ನಿರ್ಮಾಣ ಆಗ್ಬೇಕನ್ನುವಂತ ಆ ಒಂದು ಹಠದಿಂದ ಮಾಡಿದ ಸಾಧನೆ ಇದೆಯಲ್ಲ, ಅದು ನಮಗೆ ಸ್ಫೂರ್ತಿ. ಆದ್ರೆ ನಾವು ಈ ರಾಜ್ಯ ಸುತ್ತಾಡುವಾಗ ಕಂಡುಕೊಂಡದ್ದು ಏನಂತ ಅಂದ್ರೆ, ಸರ್ಕಾರ ಮಾಡಬೇಕಾದ ಕೆಲಸವನ್ನು ನಾವುಗಳು ಮಾಡ್ಬೇಕಲ್ಲ. ಆಗಿದೆ ಇಲಾಖೆ ಎಡವಿದ್ದೆಯಲ್ಲಿ. ಸರ್ಕಾರಿ ಶಾಲೆ ಉಳಿಸಬೇಕಾದ್ರೆ ನಾವು ಮಾಡ್ಬೇಕಾದ್ದು ಏನು, ಇದನ್ನೆಲ್ಲ ನಾವು ಇವರಿಂದಾಗಿ ಇಡೀ ರಾಜ್ಯದಲ್ಲಿ ಅಧ್ಯಯನ ಮಾಡಿದ್ವಿ. ಬಹುಶಃ ಒಂದು ಪತ್ರಿಕೆಯಲ್ಲಿ ನಾನು ಪ್ರಕಟಣೆಯನ್ನು ಗಮನಿಸಿದ್ದೆ, ಹಾಜಪ್ಪರವರು ಅಷ್ಟು ಕಷ್ಟಪಟ್ಟು ಒಂದು ಶಾಲೆಯನ್ನು ಕಟ್ಟಿ ಇತ್ತೀಚೆಗೆ ಮಕ್ಕಳ ಸಂಖ್ಯೆ ಕೂಡ ಕ್ಷೀಣಿಸ್ತಾ ಇದೆ ಅಂತ ಒಂದು ನೋಡಿ ಬೇಜಾರಾಯ್ತು. ಒಂದು ನಿಮಿಷ ಅಂಚನ್ ಅವರೇ. ಈಗ ಅಜಬ್ಬರೇ ಅವ್ರು ಹೇಳುವಂಥದ್ದು ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಅಂತ. ಈಗ ಮಾತಾಡ್ತಾ ಇರೋ ಪುರುಷೋತ್ತಮ ಅಂಚನ್ ಅವರು ಬಂಟ್ವಾಳದ ದಡ್ಡಲಕಾಡ್ ಅಂತ ಪ್ರದೇಶ, ಅಲ್ಲಿ ಆ ಶಾಲೆಯ SDMC ಅಧ್ಯಕ್ಷರು ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಶಾಲೆಯಲ್ಲಿ 128 ಮಕ್ಕಳಿದ್ದರು. 7-8 ವರ್ಷದ ಮೊದಲು. ಕೇವಲ 28. ಎಷ್ಟು ವರ್ಷದ ಮೊದಲು? 1ರಿಂದ 7 ಇತ್ತು, ಕೇವಲ 28. ಈಗ 1,000 ವಿದ್ಯಾರ್ಥಿಗಳಿದ್ದಾರೆ. ನಿಮಗೊಂದು ನಮನ ಹೊಲಿಸ್ತೇನೆ ಸರ್, ನಿಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. 28 ಮಕ್ಕಳಿದ್ದ ಶಾಲೆಯನ್ನು ಕನ್ನಡ ಶಾಲೆಯಲ್ಲಿ ನೀವು 1,000 ಮಕ್ಕಳು ಮಾಡಿದೆ ಅಂತ ನನ್ನಿಂದ ನೀವು
ನೀವೇ ತೆಗಬೇಕಾ ಅಂತ ನನಗೆ ಕೊಟ್ಟಂದ್ರೆ ನಿಮಗೆ ಕೊಡ್ಬೇಕು. ಹೆಮ್ಮೆ ಪಡ್ತೇನೆ ಸರ್. ಧನ್ಯವಾದ ಸರ್. ಈ ಮಾತಾಡ ಅಂಚನ ಅವ್ರೆ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ಕನ್ನಡ ಶಾಲೆಯಲ್ಲಿ 1,000 ಮಾಡಿದ್ದು ಅವರಿಗೆ ಖುಷಿ. ನನಗೆ ಕೊಟ್ಟ ಪ್ರಶಸ್ತಿಯನ್ನು ನಿಮಗೆ ಕೊಡಬೇಕಂತ ಅವ್ರು ಹೇಳೋದು. ಕೊಡಬೇಕಾ ಅಂತ ಅಜ್ಜೊಬ್ರು ಕೇಳೋದು. ನಾವು ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ವಿ ಸರ್. ಹೇಳಿ. ಏನಂತ ಹೇಳಿದ್ರೆ, ಈಗ ಕನ್ನಡ ಶಾಲೆಗಳು ಯಾವಾಗ ಮುಚ್ಚಲಿಕ್ಕೆ ಪ್ರಾರಂಭ ಆಯ್ತು, ಇದಕ್ಕೆ ಕಾರಣ ಏನೆಂತ ಹುಡುಕಿದ್ರೆ, ಕನ್ನಡ ನಮ್ಮ ಹೃದಯ ಭಾಷೆ, ಹೃದಯದಲ್ಲಿರ್ಬೇಕು. ಆದ್ರೆ ಪಾಲಕರು ಏನ್ ಮಾಡ್ತಾ ಇದ್ದಾರೆ, ನಮ್ಗೆ ಮಾತನಾಡ್ಲಿಕ್ಕೆ ಇನ್ನೊಂದು ಭಾಷೆ ಅಂತ ಹೇಳಿ ಈ ಅಂತಾರಾಷ್ಟ್ರೀಯ ಭಾಷೆ ಏನಿದೆ ಆಂಗ್ಲಕ್ಕೆ ಮೋಹಗೊಳ್ತಾ ಇದ್ದಾರೆ. ಹಾಗಾಗಿ ಈ ಖಾಸಗಿ ಶಾಲೆಗಳಿಗೆ ಎಷ್ಟೇ ಕಷ್ಟ ಇದ್ರು ಕೂಡ ಅವ್ರು ಕಳಿಸುವುದು ಅದಕ್ಕೆ. ನಮ್ಮ ಶಾಲೆಯಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಇದನ್ನ ನಾವು ಆಂಗ್ಲವನ್ನ ಒಂದು ಭಾಷೆ ಮಾಡಬೇಕು ಅಂತ ಹೇಳಿ ಕನ್ನಡದೊಂದಿಗೆ ಆಂಗ್ಲ ಶಿಕ್ಷಣವನ್ನು ಕೂಡ ಕೊಡ್ಲಿಕ್ಕೆ ಶುರು ಮಾಡಿದ್ವಿ ಸರ್. ಹಾಗಾಗಿ ಕನ್ನಡ ಹೃದಯ ಭಾಷೆ ಆಯ್ತು, ನಮಗೆ ತುದಿಯಲ್ಲಿ ಆಂಗ್ಲ ಭಾಷೆ ಆಯ್ತು. ಹಾಗಾಗಿ ಮಕ್ಕಳು ಎಲ್ಲ ನಮ್ಮ ಶಾಲೆಯಲ್ಲಿ ಎಲ್ಲವೂ ಸಿಗುತ್ತೆ, ಖಾಸಗಿ ಶಾಲೆಯಲ್ಲಿ ಯಾಕೆ ಹೋಗ್ಬೇಕು, ನಾವು ಸರ್ಕಾರಿ ಶಾಲೆಯಲ್ಲಿ ಕೂಡ ಓದ್ಬಹುದಲ್ಲ ಅಂತ ಹೇಳಿ ಆ ಸೇರ್ಪಡೆಗಳು ದುಪ್ಪಟ್ಟಾಗಿ ಈಗ ಈ ಹಂತಕ್ಕೆ ಬಂದಿದೆ ಗುರುಗಳೇ. ಎಸ್ ಒಂದು ನಿಮಿಷ ಲೈನಲ್ಲಿರಿ. ಈಗ ದೊಡ್ಡಲಕಾಡು ಸರ್ಕಾರಿ ಶಾಲೆಯಲ್ಲಿ 28 ವಿದ್ಯಾರ್ಥಿಗಳಿದ್ದರು. ಎಲ್ಲ ಊರಲ್ಲೆಲ್ಲ ಖಾಸಗಿ ಪ್ರೈವೇಟ್ ಶಾಲೆ ಎಲ್ಲ ಇಂಗ್ಲೀಷ್ ಮೀಡಿಯಂಗೆ ಅಂತ ಹೋಗ್ತಾ ಇದ್ದರು. ನಾವು ಕೂಡ ನಮ್ಮ ಶಾಲೆಯಲ್ಲಿ ಸರ್ಕಾರದ ವತಿಯಿಂದಲೇ ಇಂಗ್ಲೀಷ್ ಮೀಡಿಯಂ ಆರಂಭಿಸಿದೆವು, ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅಂಚನವರೇ, ನಿಮ್ದು ಆಜಬ್ ಅವರಿಗೆ ಏನ್ ಸಲಹೆ ಈ ಸಂದರ್ಭದಲ್ಲಿ? ಹಾಜಬ್ ಅವರಿಗೆ ನಾವು ಸಲಹೆ ಕೊಡುವಷ್ಟು ದೊಡ್ಡವರಲ್ಲ, ಆದ್ರೂ ನಮ್ಗೆ ಒಂದು ಅವರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇದೆ. ಯಾಕಂದ್ರೆ ಅವರು ಬಹಳ ಕಷ್ಟಪಟ್ಟು ಕಟ್ಟಿದಂತ ಶಾಲೆ. ಹೌದು. ಅದು ನಿಜವಾಗಿ ಎತ್ತರಕ್ಕೆ ಹೋಗ್ಬೇಕಾದ್ರೆ ಮೊದಲಾದ್ರೆ ಇವರು ಹಾಗೆ ಮಾಡಿ ಹೀಗೆ ಬೇಡಿ ಅಂತ ಕೇಳ್ಬೇಕಿತ್ತು. ಇವಾಗ ಹಾಗಲ್ಲ. ಇವರು ಈಗ ಪದ್ಮಶ್ರೀ ಹೌದು, ಇವರು ಬೆರಳು ತೋರಿಸಿದ್ರೆ ಇಲಾಖೆ ಮಾಡ್ಲೇಬೇಕು. ಈಗ ಪ್ರಾರಂಭದಲ್ಲಿ ನಾನು ಹೇಳೋ ಪ್ರಕಾರ LKG UKG ನಮ್ಮ ತರಗತಿಯಲ್ಲಿ ಶುರು ಆದ್ರೆ ಆಟೋಮೆಟಿಕ್ ಆಗಿ ಮಕ್ಕಳು ಬರ್ತಾರೆ ಸರ್. ಇದನ್ನು ಕಲಿಸೋಣ. ಒಂದು ನಿಮಿಷ. ಬಡವರಿಗೆ ಕನ್ನಡ ಮಾತ್ರ ಬೇಕು, ನಮಗೂ ಸಿಗ್ಲಿ ಅದು. ಇಂಗ್ಲಿಷ್ ಮೀಡಿಯಂ ಹಾಗೆ ದುಪ್ಪಟ್ಟು ಆಗುತ್ತೆ ಸರ್. ನಾನು ಒಂದು ನಿಮಿಷ ಮನೆ ಮಾಡ್ತೇನೆ ಸರ್ಕಾರ ಜೊತೆಯಲ್ಲಿ. ನನ್ನ MP ಅವರ ಹತ್ರ ಮನೆ ಮಾಡ್ತೇನೆ. ಜಿಲ್ಲಾ ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ಉಸ್ತುವಾರಿ ಸಚಿವರು, ನನ್ನ ಸೇಸರ ಶಾಸಕರು, ಮಂಗಳೂರು ಜಿಲ್ಲಾಧಿಕಾರಿ ಅವ್ರ ಹತ್ರ ಕೂಡ ಕೈ ನೀಡ್ತೇನೆ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ CS ಕೂಡ ಮನೆ ಮಾಡ್ತಾ ಇದ್ದೇನೆ ಮಂಗಳೂರು. ಆದರೆ ಇಂಗ್ಲೀಷ್ ಅಲ್ಲ, ಪಬ್ಲಿಕ್ಗಳು ನಮ್ಮ ಶಾಲೆಯನ್ನು ಮಾಡಿಕೊಡಿ ಅಂತ ನಾನು ಮನೆ ಹೇಳ್ತೇನೆ ಇವತ್ತು ಕೂಡ. ಯಾಕೆಂದರೆ ಪಬ್ಲಿಕ್ ಮಾಡಿದರೆ ಕೂಡ ಡೆವಲಪ್ಮೆಂಟ್. 1ನೇ ತರಗತಿ 3 ವರ್ಷದ ಮಕ್ಕಳು ಕೂಡ ಸೇರಿಸ್ಬೋದು ಪಬ್ಲಿಕ್ ಕೂಡ. 5 ವರ್ಷ ಸರ್ಕಾರಿ ಶಾಲೆ 5 ವರ್ಷ ಆಗಬೇಕು ಮಕ್ಕಳನ್ನ ಸೇರಿಸಬೇಕಾದ್ರೆ. ಅದರ ಪಬ್ಲಿಕ್ ಕೂಡ ಆದರೆ ಮುಂದಿನ ಪೀಳಿಗೆ ಅದು ಸೆಕೆಂಡ್ PUC ವರೆಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ನಾನು ಅದನ್ನು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ, ಅದು ನಮ್ಮ ಜಿಲ್ಲೆ ಶಿಕ್ಷಣ ಇಲಾಖೆ, ಇದು ನಾನೊಂದು ಬೇಡಿಕೆ ಇಡ್ತಾ ಇದ್ದೇನೆ. ಸರ್ಕಾರ ನನಗೆ ಯಾವುದು, ನಾನು 1 ರೂಪಾಯಿ ಬೆಲೆ ಬಾಲ ಮಾಡಿಸ ಸರ್ಕಾರ ಮಾಡಿಸಬಾದ್ರೆ ಇದು ಎಲ್ಲದೂ ಕೂಡ ಮಾಡ್ಬೋದು ಸರ್ಕಾರಿ ಶಾಲೆಯಲ್ಲಿ. ಈಗ ಅಂಚನವರು ಹೇಳಿದ್ದು ಇದು ಆಜಬ್ಬರು ಈಗ ಒಂದು ಮಾತು ಕೇಳಿದರೆ ಸಾಕು ಸರ್ಕಾರ ಮಾಡುತ್ತೆ ಅಂತ. ಅದಕ್ಕೊಂದು ಪ್ರೊಸೀಜರ್ ಇದೆ ಸರ್. ಈಗ ಲಕ್ಷ ಕಟ್ಲೆ 1 ರೂಪಾಯಿ ಇಲ್ಲದ ಮಾಡಿಸಿ ಸರ್ಕಾರ ಲಕ್ಷ ಕಟ್ಲೆ ಹಾಕ್ತಾರೆ. ಅದು ನಮ್ಮ ಊರಿನದು ಪರಿಸರದ ನಮ್ಮ ನಮ್ಮ ಈಗ ಸಂಚನವರೇ, ಈ ಶಾಲೆಗೆ ಒಂದಷ್ಟು ಮಕ್ಕಳು ಆಸುಪಾಸಿನವರೆಲ್ಲ ಸೇರ್ಬೇಕಂತ ಇದ್ರೆ ನೀವು ದೊಡ್ಡಲಕಾಡಿನಲ್ಲಿ ಮಾಡಿದಂತ ಪ್ರಯೋಗದ ಪ್ರಕಾರ ಇಂಗ್ಲಿಷ್ ಅನ್ನು ಕೂಡ, ಅಂದ್ರೆ ಇಂಗ್ಲಿಷ್ ಮಾಧ್ಯಮವನ್ನು ಮಾಡಿ ಅಡಾಪ್ಟ್ ಮಾಡಿಕೊಂಡ್ರೆ ಒಂದಷ್ಟು ಮಟ್ಟಿಗೆ ಸ್ಥಳೀಯ ಮಕ್ಕಳು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀರಿ ನೀವು? ಖಂಡಿತವಾಗಿ ಸರ್. ಯಾಕೆಂದ್ರೆ ನಾವು ಮೊದಲು ಮಾಡ್ಬೇಕು ಏನ್ ಗೊತ್ತಾ ಸರ್, ಪಾಲಕರನ್ನೆಲ್ಲ ನಾವು ಕರೆಸಿ ನೋಡಿ ಈ ತರ ಮಾಡುವ ಅಂತ ಹೇಳಿದಾಗ, ಈಗ ನೋಡಿ ಸರ್ಕಾರನೇ ವರ್ಷ 1,000 ಶಾಲೆಗೆ ಆಂಗ್ಲ ಶಿಕ್ಷಣಕ್ಕೆ ಅನುಮತಿ ಕೊಡ್ತಾ ಇದೆ. ಹಾಗಾಗಿ ನಮ್ಮ ಹರೆಕಳದ ಶಾಲೆಯನ್ನು ಕೂಡ ಯಾಕೆ ಮಾಡಬಾರ್ದು? ಪಾಲಕರೆಲ್ಲ ಮನಸ್ಸು ಮಾಡಿದ್ರೆ ನಾವು ಅದು ತೀರ್ಮಾನ ತಕೊಂಡು ನಾವು BO ಆಫೀಸಿಗೆ ಕೊಟ್ರೆ ಅವರು ಇಮಿಡಿಯೇಟ್ ಆಗಿ ನಮಗೆ ಎಸ್ ಅಂತಾರೆ ಸರ್. ಇಂಗ್ಲಿಷ್ ಮೀಡಿಯಂ ಅದು ಬಾರದು, ಅದು ಇಲ್ಲ, ಜಿಲ್ಲಾಧಿಕಾರಿ ಕೈ ನೀಡಿದ್ದೇನೆ. ನಮ್ಮ ಖಂಡಿತವಾಗಿಯೂ ತಾಯಿ ಊಟ ಕೊಡ್ತಾಳೆ, ಹಾಲು ಕೊಡ್ತಾಳೆ. ಖಂಡಿತ ನನಗೆ ಕೂಡ ಅದೇ ಗುರಿ, ಅವರದೇ ಗುರಿ ನನಗೆ ಕೂಡ. ಇದು ಒಲಿಬೇಕಾದ್ರೆ ಸರ್ಕಾರಿ ಶಾಲೆ ಯಾವುದು ಕೂಡ ನಮ್ಮಲ್ಲಿ ಕಡಿಮೆ ಟೀಚರ್, ವಿದ್ಯಾಭ್ಯಾಸ ಕಡಿಮೆ ಇದ್ದ ಟೀಚರ್ ಸರ್ಕಾರಿ ಕೂಡ ಇಲ್ಲ. ಕೆಲವಟ್ಟೆ ಕೂಡ ನಾನು ಸಾಮಾನ್ಯ. ತುಂಬ ಧನ್ಯವಾದ ನನ್ನ ಹತ್ರ ಇಷ್ಟು ಮಾತಾಡಿದ್ದಕ್ಕೆ. ನಮ್ಮ ವಾಹಿನಿ ಮುಖಾಂತರ B4 ನ್ಯೂಸ್ ನಿಮಗೆ ದೇವರು ಒಳ್ಳೆ ಮಾಡಲಿ.
ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಕೂಡ ಒಳ್ಳೆ ಆರಿಸಿತ್ತು. ತುಂಬ ಸುಟುಕಾತು. ಅವರು ಅದನ್ನೇ ಹೇಳಿದ್ದು. ಹೌದು ಸರ್, ನನಗೆ ಭಾಳ ಬೇಜಾರಾಗ್ತದೆ. ಈಗ ಬರೀ ಕನ್ನಡ ಮೀಡಿಯಂ ಅಂತ ಹೇಳಿದ್ರೆ ಮಕ್ಕಳು ಬರುವುದಿಲ್ಲ, ಇಂಗ್ಲಿಷ್ ಮೀಡಿಯಂ ಮಾಡಬೇಕು. ಪ್ರತಿ ತಾಲೂಕಲ್ಲೂ ಒಂದೊಂದು ಶಾಲೆಗಳನ್ನು ಈಗ ಸರ್ಕಾರ ಇಂಗ್ಲಿಷ್ ಮೀಡಿಯಂ ಮಾಡ್ತಾ ಉಂಟು. ಅರೆಕಳ ಶಾಲೆ ಕೂಡ ಆಗಲಿ. ನಾನು ಈಗ ಕೂಡ ನಾನೊಂದು ಬೇರೆ ಒಂದು ಕಂಪನಿ ಕೈ ನೀಡ್ತಾ ಇದ್ದೇನೆ. ಹಲವಾರು ಜನ BLL ಕಂಪನಿ ನಾನು 2 ವರ್ಷ ಕೈ ನೀಡ್ತಾ ಇದ್ದೇನೆ. ಮಾನ್ಯ ಇಲ್ಲಿ BLL ಕಂಪನಿ ಜಾಲಹಳ್ಳಿಯಿಂದ ನಾನು 2-3 ಕೊಠಡಿ ಕೂಡ ಕೇಳ್ತಾ ಇದ್ದೇನೆ. HPCL ಕಂಪನಿ ಕೊಠಡಿ ಮಾಡಿಕೊಟ್ಟಿದ್ದೆ. BLL ಕಂಪನಿ ಕೂಡ ನನ್ನ ಸರ್ವೆ ಮಾಡಿ ಇನ್ನೇ ನನ್ನ ಶಾಲೆ ನಮ್ಮ ಆರೇಕಲ ನೇಪಟ್ಟು ಸರ್ಕಾರಿ ಶಾಲೆ ಭೇಟಿ ಕೊಟ್ಟರು. ಇವತ್ತು ನಾನು ಹೆಮ್ಮೆ ಆಗ್ತದೆ, ಕರ್ನಾಟಕದ ಮೂಲೆಯಲ್ಲಿದ್ದ ಜನಕ್ಕೂ ಇನ್ನೊಂದು ನನ್ನನ್ನು ಬಡಾವಣೆಗೆ ಆ ಶಾಲೆಗೆ 116 ಕಿಲೋಮೀಟರ್ 16 ಗಂಟೆ ದೂರದಿದ್ದ ಒಂದು ಶಾಲೆ ಹುಡ್ಕೊಂಡು ಬಂದಿದ್ರು. ಹೆಮ್ಮೆ ಆಗ್ತದೆ ನನಗೆ ಕೂಡ. ನಮಸ್ಕಾರ. ಎಸ್ ಈ ನಡುವೆ ನಿಮ್ಮ ಜೊತೆಗೆ ಡಾಕ್ಟರ್ ವಿಜಯ ಸರಸ್ವತಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಎಸ್ ನಮಸ್ಕಾರ. ರಾಜಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಹೌದು. ಫಸ್ಟ್ ಆಫ್ ಆಲ್ ಸಿರಿಗನ್ನಡಂ ಬೆಲ್ಗೆ ಬಾಳ್ಗೆ. ಎಸ್ ಅಜಪ್ಪ, ನಿಮ್ಮನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಏನಂದ್ರೆ, ನಾನು ಆನ್ಲೈನ್ ಯೂನಿವರ್ಸಿಟಿ ಸೆಂಟ್ ಮದರ್ ತೆರೇಸಾ ಯೂನಿವರ್ಸಿಟಿ ಪ್ರೋ ವೈಸ್ ಚಾನ್ಸಲರ್. ಅದೆಲ್ಲ ಓದಿ ಮಾಡಿ ಆನ್ಲೈನ್ ಇಂಗ್ಲಿಷು ಎಲ್ಲ ಮಾಡಿನು ನೀವು ಏನ್ ಸಾಧಿಸಿದ್ರು ಅದನ್ನ ನಾವು ನಮ್ಗೆ ಜನ್ಮಾಂತರದಲ್ಲಿ ಸಾಧಿಸಿವ ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್. ಸೊ ಫಸ್ಟ್ ನನ್ನ ವಂದನೆಗಳು ನಿಮ್ಗೆ. ಮೇಡಮ್ ನಮಸ್ಕಾರ. B4 ನ್ಯೂಸ್ ಮುಖಾಂತರ ಅಷ್ಟು ನನ್ನ ಮೇಲೆ ಗೌರವ ಕೊಟ್ಟಿದ್ದಕ್ಕೆ ಋಣಿಯಾಗಿದ್ದೇನೆ. ನೀವೇನು ಮಾತಾಡ್ತಾ ಇದಿರಲಿಲ್ಲ, ಕೈ ಮಾತ್ರ ತೋರಿಸ್ತಾ ಇದ್ರ. ಅಲ್ಲಮ್ಮ ನಿಮಗೆ ಋಣಿಯಾಗಿದ್ದೇನೆ. ನಾನು ಇಷ್ಟು ಗೌರವಾನ್ವಿತ ಒಂದು ಪ್ರಿನ್ಸಿಪಾಲ್ ಆಗಿ ನಿಮ್ಮ ದೂರ ಬೆಂಗಳೂರಿಂದ ಮಾತಾಡ್ತಾರೆ. ಅಲ್ಲಮ್ಮ ನಾನು ಒಂದು ನಿಮ್ಮ ಹತ್ರ ಒಂದು ಇದು ಫಲ ನೋಡ್ದೆ, ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಜನಕ್ಕೆ ಪ್ರೋತ್ಸಾಹ ಮಾಡ್ಬೇಕು, ಜನಕ್ಕೆ ಒಳ್ಳೇದನ್ನೇ ಮಾಡ್ಬೇಕು ಅಂತ ಅವರು ಆ ಕಾಲದಲ್ಲಿ ಸಾಧಿಸೋದಿಲ್ಲ. ನೀವು ಇವಾಗ 2021 ಅಲ್ಲಿ ಈ ತರ ಒಂದು ಕಾಲೇಜ್ ಕಟ್ಬೇಕು, ಮಕ್ಕಳಿಗೆ ಒಳ್ಳೇದ್ ಮಾಡ್ಬೇಕು, ಮಂಗಳೂರಲ್ಲಿ ಬಂದ್ಬಿಟ್ಟು ಇಂಗ್ಲಿಷ್ ಓದ್ಬೇಕು ಮಕ್ಕಳು, ವರ್ಲ್ಡ್ ಫೇಮಸ್ ಆಗ್ಬೇಕು ಅನ್ನೋ ನಿಮ್ ಭಾವನೆ, ನಿಮ್ಮ ಅದಕ್ಕೆ ಬೇಕಾದ ಚಾಲೆಂಜಸ್ ನೀವು ಫೇಸ್ ಮಾಡ್ತಾ ಇದ್ದೀರಲ್ಲ, ಅದೇ ಬಂದ್ಬಿಟ್ಟು ಏನು ಅಂದ್ರೆ ನಮ್ ತರ ಈ ಕಡೆ ಬೆಂಗಳೂರಲ್ಲಿ ಇರೋರು, ಬೇರೆ ಕಡೆ ಇರೋರಿಗೆಲ್ಲ ಬಂದ್ಬಿಟ್ಟು ಒಂದು ಪ್ರೋತ್ಸಾಹ. ಎಷ್ಟು ಬೆಳೆದ್ರೆ ನಾವೆಲ್ಲ ಮರಳಿ ಮತ್ತೆ ಚೇತರಿಸ್ಕೋಬಹುದು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಅಂತ ಹೇಳಿದ್ರು ಮೇಡಮ್. ಧನ್ಯವಾದ ಅಂತ ಹೇಳಿದ್ರು. ಬೆಂಗಳೂರಿನಿಂದ ಫೋನ್ ಮಾಡಿದ್ರು. ನಾವು ನೋಡಿ ಅದೇ ತರ ನನಗೆ ಬೆಂಗಳೂರಿಗೆಲ್ಲ ತುಮಕೂರಿನ ಅವರು ಕೂಡ ಒಂದು ಟೀಚರ್ಸ್ ಇದ್ರು. ನನಗೆ ಬಹಳ ಸಹಾಯ. ಇದನ್ನು ಬೆಳಿಬೇಕಾದ್ರೆ ಅವರು 35 ತಿಂಗಳಿದ್ರು. ಅರೆಕಲ ನೀಪಟ್ಟು ಸರ್ಕಾರಿ ಶಾಲೆ ಒಂದು IAS ಆಗಿ ಬಂದಿದ್ರು. 1910ರಲ್ಲಿ ಬಂದಿದ್ರು. 10 ಜುಲೈ 30 ತಾರೀಕಿಗೆ ಅವರು ಜೈನ್ ಆದರು. ಆಗ 35 ತಿಂಗಳಿದ್ದು 2013 ಇದ್ದರು. ಅವರು ನನಗೆ ಪ್ರೇರಣೆ. ಯಾಕೆಂದರೆ ಈ ಶಾಲೆಯನ್ನು BLL HPCL ಕಂಪನಿ ಕೂಡ ಅದರಲ್ಲೇ ಸಹ ಬಿಲ್ಡಿಂಗ್ ಮಾಡಿಕೊಟ್ಟು ಕರ್ನಾಟಕ ಸರ್ಕಾರ 18 ಲಕ್ಷ ಕೊಟ್ಟು ಅದರಿಂದ 10-20 ಲಕ್ಷ ಡೊನೇಷನ್ ಮಾಡಿ ಒಂದು 50-60 ಲಕ್ಷ ಕೆಲಸ ಮಾಡಿ ನನ್ನನ್ನು ಬಿಟ್ಟು ಹೋದರು. ಇವತ್ತು ಕೂಡ ಮೊಬೈಲ್ ಹಣ ಅವರು ನನಗೆ ಹಾಕ್ತಾರೆ. ಇವತ್ತು ಕೂಡ ಗಂಡ ಹೆಂಡತಿ ಅವ್ರ ಗಂಡ ಹೆಂಡತಿ ಸೋಮಶೇಖರು ಇವತ್ತು ಕೂಡ ನನ್ನನ್ನು ಚೌಕ್ ಅವರ ಧರ್ಮಪತ್ನಿ ವೀಣಾ ಜಯಚಿ 35 ತಿಂಗಳಿದ್ರು. ಯಾರೆಲ್ಲ ನಮಗೆ ಒಂದು ಸಹಾಯ ಮಾಡ್ತಾರೋ ಅವ್ರಿಗೆ ನಾನು ಆನ್ಲೈನ್ ಮುಖಾಂತರ ತಿರುಗಿಸಿಕೊಡ್ತೇನೆ. ಇವತ್ತು ಹೆಮ್ಮೆ ಆಗ್ತದೆ. ಮೊಬೈಲ್ ಹಣ ಕೂಡ ನನಗೆ ಇವತ್ತು ಕೂಡ ಶಿಕ್ಷೆ. ಹೇಗೆಂದರೆ ಅದರ ನಂತರ ನನಗೆ ಇಂಥ ಒಂದು ಅವಕಾಶ ಸಿಕ್ಕಿಲ್ಲ. ಆ ನಂತರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ರಾಜ್ಯೋತ್ಸವ ಕೊಟ್ಟು ನನಗೆ ರಾಜ್ಯೋತ್ಸವ ಆಗ ಕೂಡ ನನಗೆ ಸಹಾಯಿಸಿರು. ಒಂದು 3 ಬಯಲಾಟಾರ ಮಾಡಿದ್ರೆ ಇವತ್ತು ಕೂಡ ಹೆಮ್ಮೆ ಆಗ್ತದೆ. ನಾವು ನೋಡಿದ್ದೇವೆ ಏನು ಗುರುವಪ್ಪ ಬಾಳಿಪುಣಿ ಅವರ ಪತ್ರಕರ್ತರು ಹೊಸದಿಗಂತ ಪತ್ರಿಕೆಯಲ್ಲಿ ಆರಂಭದಲ್ಲಿ ನಿಮ್ಮ ಬಗ್ಗೆ ಲೇಖನ ಬರೆದಿದ್ದರು. ಕಿತ್ತಲೆ ಬುಟ್ಟಿಯಲ್ಲಿ ಅಲ್ಲಿದೆ ಅದು 2004. ಅದರ ನಂತರ ಬೆಳೆದೆ ನಾನು. ಕೊನೆ ಪಕ್ಷದ ಈ ಪರಿಸ್ಥಿತಿಯಲ್ಲಿ ಇತ್ತು. ಇಸ್ಮತ್ ಫಜೀರ್ ಅವರು ನಿಮ್ಮ ಬಗ್ಗೆ ಪುಸ್ತಕನೇ ಬರೀತಾರೆ. 3 ಪುಸ್ತಕ ಬರೆದರು. ಹಾಗೆ 3 ಪುಸ್ತಕ 2ನೇ ಪುಸ್ತಕ 3 ಪುಸ್ತಕ ಬಿಡುಗಡೆ ಆ ಸಂದರ್ಭದಲ್ಲಿ ನನ್ನನ್ನು
15ರಲ್ಲಿ ಒಂದು ಮಂಗಳೂರು ವಿಶ್ವವಿದ್ಯಾಲಯ ಕೂಡ ಬಂತು, ಕುವೆಂಪು ಯೂನಿವರ್ಸಿಟಿಯಲ್ಲಿ ಕೂಡ ಬಂತು. ಅದು ಕೂಡ ನಾಕಾರ ಅಂತ ಪಜೆ ಬರೆದ ಒಂದು ಪುಸ್ತಕ. ಅದ್ರ ಜೊತೆಯಲ್ಲಿ ಒಂದು ಪುಸ್ತಕ ಬಿಡುಗಡೆ, ಲಾಸ್ಟ್ ಪುಸ್ತಕ ಒಂದು AB ಇಬ್ರಾಹಿಂ ಕೂಡ ಬಿಡುಗಡೆ ಮಾಡಿದ್ರು. ಆ ಸಂದರ್ಭದಲ್ಲಿ ಮಂಗಳೂರು ಕಮಿಷನರ್ ಆಗಿದ್ದರು. ಆಗ ನನ್ನನ್ನು ಈ ಬಡವನು ರಾಷ್ಟ್ರದ ಈಗನೇ ದೇಶದ ಪ್ರಧಾನಮಂತ್ರಿ ಅವರಿಗೆ ಒಂದು ಪತ್ರ ಕೂಡ ಅವರು ಬರೆದರು. ಏಕೆಂದರೆ ಇವನಿಗೆ ಪದ್ಮಶ್ರೀಗೆ ಒಂದು ರೆಕ್ರೂಟ್ಮೆಂಟ್ ಕೂಡ ಒಬ್ಬ ದೇಶದ ಪ್ರಧಾನಮಂತ್ರಿ AB ಇಬ್ರಾಹಿಂ ಇವತ್ತು ಕೂಡ ನಾನು ಹೇಳ್ತೇನೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಅವರು ಕಮಿಷನರ್ ಆಗಿದ್ದರು. ಅವರು ಉಪವಾಸ ಇತ್ತು, ನಾನು ಕೂಡ ಉಪವಾಸ ಎತ್ತು. ಆಗ ಮರುದಿವಸ ಪತ್ರಿಕೆಯಲ್ಲಿ ಪ್ರಕಟಣೆ ಆಯಿತು, ಮಾಧ್ಯಮ ಮಿತ್ರರು ಪ್ರಕಟಣೆ ಹಾಜಬ್ಬ ಬಗ್ಗೆ ಪದ್ಮಶ್ರೀಗೆ ಮಂಗಳೂರು ಕಲೆಕ್ಟರ್ ಈಗ ಶಿಫಾರಸು ಮಾಡಿದರು. ಆಗ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ MP ಇರ್ಬೋದು, ನನ್ನ ಶಾಸಕರಿಗೆ ಇರ್ಬೋದು. ಆದರೆ ಈ ಮಂಗಳೂರು ಕಮಿಷನರ್ ಆಗಿದ್ದವರು ಅವರು AB ಇಬ್ರಾಹಿಂ ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಗಿದ್ದವರು. ಅವರ ಅವಧಿಯಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರ ಮತ್ತು ದಾಖಲೆ ಪತ್ರಗಳನ್ನು ಕಳುಹಿಸಿಕೊಡ್ತಾರೆ. ಅರೆಕಳ ಹಾಜಬ್ಬ ಅನ್ನುವಂಥ ವ್ಯಕ್ತಿ ನಮ್ಮ ಮಂಗಳೂರಿನ ಅರೆಕಳದಲ್ಲಿದ್ದಾರೆ. ಅವರು ಕಿತ್ತಳೆಯನ್ನು ಮಾರಾಟ ಮಾಡಿ ಆ ಮೂಲಕ ಬಂದಂಥ ದೇಣಿಗೆ ಹಣದ ಮೂಲಕ ಒಂದು ಶಾಲೆಯನ್ನು ಕಟ್ಟಿದ್ದಾರೆ ಅಂತ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಬೇಕಂತ ಮೊದಲ ಬಾರಿಗೆ AB ಇಬ್ರಾಹಿಂ ಅವರು ಸರ್ಕಾರಕ್ಕೆ ಪತ್ರ ಬರೆದವರು ಅಂತ ಹಾಜಬ್ಬರು ನೆನಪಿಸಿಕೊಂಡ್ರು. ಖಂಡಿತ ನಮ್ಮ ಸರ್ಕಾರಿ ಇಲಾಖೆಯಲ್ಲಿ ಕೆಲವೊಮ್ಮೆ ಪತ್ರ ಬರೆದು ಮತ್ತೆ ಅದು ಪ್ರೋಸೆಸ್ ಅಲ್ಲಿ ಇರುತ್ತೆ. ಅದೇ ವರ್ಷ ಪ್ರಶಸ್ತಿ ಬರುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಮುಂದಿನ ವರ್ಷ ಬರುವಾಗ ಅದನ್ನು ತಗೊಳ್ತಾರೆ, ಆನಂತರ ವರ್ಷಕ್ಕೆ ಬರುವಾಗ ಅದನ್ನು ಏನು ಸೀನಿಯಾರಿಟಿ ಪ್ರಕಾರ ಹೋಗುತ್ತೆ. ಸೊ ಹಾಗಾಗಿ ಮೊದಲ ಬಾರಿಗೆ ಪತ್ರ ಬರೆದವರು AB ಇಬ್ರಾಹಿಂ ಅನ್ನೋದನ್ನು ಇವತ್ತು ನೆನಪಿಸಿಕೊಂಡ್ರು. ಅದರ ಮದುವೆ ನನ್ನ ಮಂಗಳೂರು ಕೇಳಿದ್ರು ಒಬ್ಬರು. ಆ ಪತ್ರ ನೋಡಿ ಓದಿ ನನ್ನನ್ನು ಕಣ್ಣು ತುಂಬಿ ನನ್ನ ತಲೆಯಲ್ಲಿ ಬಟ್ಟಿತ್ತು. ಆಗ ಒಂದು ಪುಣ್ಯಾತ್ಮರು ಹೇಳಿದ್ರು, ಇವತ್ತು ಎಲ್ಲಿದ್ದಾರೆ ಗೊತ್ತಿಲ್ಲ, ನಾವು ಹುಡ್ಕೊಂಡು ಆವಲಿ ಹಾಜಬ್ಬ ನಿಮ್ಮನ್ನು ಒಂದು ಮಂಗಳೂರು ಕಮಿಷನರ್ AB ಇಬ್ರಾಹಿಂ ರೆಕ್ರೂಟ್ಮೆಂಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಸರ್ಕಾರ ಕೊಡುದು ಬಿಡುದು ಬಿಟ್ಟು ಅವ್ರ ಮಕ್ಕಳನ್ನು ಮಾಡಿದಾರಲ್ಲ ಅಂತ ಆ ಮಾತು ಒಬ್ಬ ಹೇಳಿದ್ರು ನನ್ನ ಹತ್ರ. ಇವತ್ತು ಕೂಡ ನಾನು ಒಬ್ಬರ ಅಧಿಕಾರಿ ನಿಮಗೆ ಫೋನ್ ಮಾಡಿ ಹೇಳಿದ್ರು. ಹೌದು, ಒಬ್ಬರದ್ದು ಫೋನ್ ಮಾಡಿ ಅಲ್ಲ, ನನ್ನನ್ನು ಒಂದು ಮಾಧ್ಯಮ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತು ಕೇಳಿ ಮಾಧ್ಯಮ ಕಂಡ ನೋಡು ಕರೆದು ಹೇಳಿದ್ರು. ಇನ್ನೊಂದು ನಮ್ಗೆ ಖಾದರ್ ಅವರು ಬೇಕಂಪಾಡಿಯಿಂದ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ಹಲೋ. ಎಸ್, ಲೈನ್ ಕಡಿತ ಆಗಿದೆ. ಇದು ಇರಲಿ ಹಾಜಬ್ಬರ ಹಾಜಬ್ಬರ ಬದುಕು ಅಂದರೆ ತುಂಬ ಸರಳ, ತುಂಬ ನಿಯತ್ತು, ತುಂಬ ಪ್ರಾಮಾಣಿಕತೆ, ಅಕ್ಷರ ಸಂಥ. ಹಾಜಬ್ಬರೇ, ಈಗ PUC ಕಾಲೇಜ್ ಆಗ್ಬೇಕಂತ ಒಂದು ಕನಸು. ನಿಮಗೇನಾದ್ರೂ ಆಗ್ಬೇಕಂತ ಸರ್? ನಮ್ಮ ಮುಂದೆ ನಿಮಗೆ ವೈಯಕ್ತಿಕವಾಗಿ ನಿಮಗೆ ಪರ್ಸನಲ್ ಆಗಿ ಸರ್, ನನ್ನ ಪರ್ಸನಲ್ ತುಂಬ ಇದೆ. ನನ್ನ ಪರ್ಸನಲ್ಲಿ ದೇವರೇ ಅದಕ್ಕೆ ನನಗೆ ಶಕ್ತಿ ಕೊಡ್ತಾನಪ್ಪ, ದೇವರ ಹತ್ರ ಪಡ್ತಾನೆ. 2 ಹೆಣ್ಮಕ್ಕಳಿದ್ದಾರೆ. ನನಗೆ ಮನೆ ಇರಲಿಲ್ಲ. ಒಂದು ಕ್ರಿಶ್ಚನ್ ಧರ್ಮದವರು ಒಳ್ಳೆ ಮನೆ, ಅಲ್ಬನ್ ಸಾರ್ ಅಂತ, ಅವರು ಕೂಡ ನನಗೆ ಎಷ್ಟು ದೂರ ಎಲ್ಲರೂ ಕೈಬಿಟ್ಟು ಮನೆ ಮಾಡಿದರು. ಒಳ್ಳೆ ಮನೆ ಮಾಡಿ ಬಾಯಿ ಮಾಡಿದರು. ಜೊತೆಯಲ್ಲಿ ನನಗೆ ಮನೆಗೆ ಹೋಗುವ ದಾರಿ ಇರಲಿಲ್ಲ. ನನಗೆ ಈ ಬಡವನಿಗೆ ಒಬ್ಬ ಮಂಗಳೂರು ಜಿಲ್ಲೆಯಿಂದ ಸನ್ಮಾನ್ಯ MP ನಳಿನ್ ಕುಮಾರ್ ಕಟ್ಲೆ 3 ಸಲ ಇನ್ನಾದ ಮನುಷ್ಯ ನನ್ನ ಮನೆಗೆ ಬಂದು ಮನೆಗೆ ಹೋಗೋ ಆ ರಸ್ತೆ ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ಕೂಡ ನಾನು ಅವರ ಕ್ಷೇತ್ರ ಜಿಲ್ಲೆಯಿಂದ ಹುಟ್ಟಿದವನು. ಇವತ್ತು ಡೆಲ್ಲಿಯಿಂದ ಡಿಲ್ಲಿವರೆಗೆ ಕಡುವ ಕೂಡ ಅವರ ಪಾತ್ರ ದೊಡ್ಡದಿದೆ. ನನಗೆ ಹೆಮ್ಮೆ ಆಗ್ತದೆ. ಕ್ರೈಸ್ತರು ಮನೆಯೊಂದನ್ನು ಕಟ್ಟಿಕೊಟ್ರು. ಶಾಸಕರು ಅದು ಸಂಸದರು ಮನೆ ತನಕ ಬಂದು ನೋಡಿ ರಸ್ತೆ ಇಲ್ಲ ಅಂತ ಹೇಳುವಾಗ ಒಂದು ರಸ್ತೆಯನ್ನು ಕೂಡ ಮಾಡಿಕೊಟ್ರು. ಅದರಲ್ಲಿ ಕೋಟೆ ಶ್ರೀನಿವಾಸ ಪೂಜಾರಿ ಅವರು ನನ್ನ ಶಾಲೆ ಭೇಟಿ ಕೊಟ್ಟು 10 ಲಕ್ಷ ಬಿಡುಗಡೆ ಕೂಡ ಮಾಡಿದ್ರು. ಈಗ ಸನ್ಮಾನ್ಯ ಕೋಟೆ ಶ್ರೀನಿವಾಸ ಪೂಜಾರಿ ನನ್ನೊಂದು ಅವರು ಕೂಡ ಈ ಸಂದರ್ಭ ನಿಮ್ಮ ವಾಹಿನಿ ಮುಖಾಂತರ ನನ್ನನ್ನು ನೆನಪು ಮಾಡ್ತಾರೆ. ಅವರೆಲ್ಲರಿಗೆ ನೀವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀರಿ. ಆ ಕ್ಷೇತ್ರದ MLA ಅವರಿಗೆ, ಆಮೇಲೆ ಸಂಸದರಿಗೆ, ಸಚಿವರುಗಳಿಗೆ. ಹಾಜಬ್ಬರೇ, ಈಗ ನೀವು ಒಂದು ಮಾತು ಹೇಳಿದರಿಗೆ ಎಲ್ಲರೂ ಕೆಲಸ ಮಾಡುವಂತ ಅಷ್ಟು ನೀವು ನಿಮ್ಮ ಘನತೆ, ನಿಮ್ಮ ಸ್ಥಾನ ಅಷ್ಟು ಮೇಲಕ್ಕೆ ಬಂದಿದೆ. ನೀವು ಹೇಳಿ ಕೂರಿಸಿ ಮಾತನಾಡಿಸಬೇಕು, ಮಾಡಿಸಬೇಕು. ಇಲ್ಲ ಸರ್, ಆಗ ಮಾತಾಡೋದು ಬೇಡ, ನೀವು ಮಾಧ್ಯಮ ಮಿತ್ರರು. ಆದರೆ ಅವ್ರಿಗೂ ಇದೇ ಕೊಡ್ತಾರಲ್ಲ, ಅದೇ ಒಂದು ಸಣ್ಣ ನನ್ನ ಕಣ್ಣು ಸತ್ಯ ಹೇಳ್ತಾನೆ. ಅವರೊಂದು ದೇವರು ಆಯುಸ್ಸು ಆರೋಗ್ಯ ಕೊಡಲಿ, ಅವರ ನಿಸಾಲದ ಮನಸ್ಸು ಕೂಡ ಶಕ್ತಿ ತುಂಬಿಕೊಳ್ಳಿ ಎಂದು ಹಾರೈಸಿದ್ದೀನಿ. ಜನಪಿತಿ ಅವರು ಕೂಡ, ಜಿಲ್ಲಾಧಿಕಾರಿಗಳು ಕೂಡ ನಿಮಗೆ ತುಂಬಾ ಪ್ರೋತ್ಸಾಹ. ಜಿಲ್ಲಾಧಿಕಾರಿಗಳು ಇವತ್ತು ಕೂಡ ನಾನು ಹೋದೆ ಅವರನ್ನು ಕಾಣಬೇಕು ಅಂತ. ಹೌದು ಸರ್, ಏಕೆಂದರೆ ನನ್ನನ್ನು ಅವರು ನನ್ನ ಮನೆಗೆ
ಕೋವಿಡ್ ಸೆಟ್ ಮಾಡಿ ರಿಪೋರ್ಟ್ ಕಳಿಸಿದ್ರು. ನನ್ನ ಮನೆಗೆ ಅವರು ಗಾಡಿ ಕಳಿಸಿದ್ರು 5:30 ಅಲ್ಲಿಂದ ಏರ್ಪೋರ್ಟಿಂದ ಬಿಟ್ಟು ಎಲ್ಲ ಹೊಸ ಮಾಡಿದ್ರು. ಮರುದಿವಸ ಡೆಲ್ಲಿ ಕಳಿಸಿ ಅನ್ನ ಎಲ್ಲ ಸ್ಪೆಷಲಿಸ್ಟ್ ಮಾಡಿ ಇಲ್ಲಿ ಕಳಿಸೋ ದಿಲ್ಲಿ ಮಂಗಳೂರು ಜಿಲ್ಲೆ ಬರುವಾಗ 9ನೇ ಬೆಳಿಗ್ಗೆ 8 ಗಂಟೆ ವಾಹನ ತಹಸೀಲ್ದಾರ ಮುಖಾಂತರ ನನಗೆ ಕಳಿಸಿದರು. ಮಾನ್ಯ ಜಿಲ್ಲಾಧಿಕಾರಿ ಕೂಡ ನಾನು ಋಣಿಯಾಗಿದ್ದೇನೆ. ಅದರ ಜೊತೆಯಲ್ಲಿ ಅವರೊಟ್ಟು ಕಣ್ಣು ತುಂಬಿ ನನ್ನನ್ನು ಈ ಪದ್ಮಶ್ರೀ ಅವರು ಮಾಧ್ಯಮ ಪ್ರಕಟ ಮಾಡಿಕೊಟ್ಟು ಮತ್ತೆ ಅಲ್ಲಿ ನನ್ನನ್ನು ತಹಸೀಲ್ದಾರ ಮುಖಾಂತರ ನನ್ನ ಮನೆ ಕೊಡಿಸಿರು. ಆನಂತರ ಇವತ್ತು ನಾನು ಅವರ ನೋಡಲಿಕ್ಕೆ ಅಂತ ಬಂದೆ. ಮಾನ್ಯ ಜಿಲ್ಲಾಧಿಕಾರಿ ಸ್ವಲ್ಪ ಆರೋಗ್ಯ ಕಡಿಮೆ ಇದೆ, ಅವರು ಕೂಡ ದೇವರ ಆಯುಸ್ಸು ಅವ್ರನ್ನ ಆರೋಗ್ಯ ಚೆನ್ನಾಗಿ ಆರೈಸುತ್ತೆ. ನಾನು ಅವ್ರ ಹತ್ರ ಕೂಡ ಒಂದು ಮನೆ ಮಾಡ್ತೇನೆ. ಒಬ್ಬ ಮಂಗಳೂರು ಜಿಲ್ಲೆ ಒಂದು ಅರೆಕಲ ಮೂಲೆ ಇರ್ತೇನೆ, ಒಂದು ಮನೆ ಮಾಡ್ತೇನೆ. ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ನಿಮ್ಮ ಪಾತ್ರ ಕೂಡ ನನ್ನ ಸಹಕಾರ CS ಕೂಡ ನನಗೆ ಸಹಾಯ ಮಾಡಿದರೆ, ಕುಮಾರ್ ಅವರು ಕೂಡ ನನ್ನ ಮನೆಗೆ ಕೂಡ ಬಂದಿದ್ರು. ಒಂದು PUC ಕಾಲೇಜಿ ಪಬ್ಲಿಕ್ ಸ್ಕೂಲ್ ನಿಮ್ಮ ಮುಖಾಂತರ ಮಾಡಿಕೊಡಿ ಮನೆ ಮಾಡ್ತೇನೆ. ಒಂದು PUC ಕಾಲೇಜ್ ಮಾಡಿಕೊಡಿ, ಸರ್ಕಾರಿ PUC ಕಾಲೇಜ್ ಮಾಡಿಕೊಡಿ ಅಂತ ಆಜಬ್ಬರು ಕೇಳ್ತಾ ಇದ್ದಾರೆ, ಕೈ ಮುಗಿದು ಕೇಳ್ತಾ ಇದ್ದಾರೆ. ಸರ್ಕಾರ ಸ್ಪಂದಿಸಬೇಕು, ಸರ್ಕಾರ ಸ್ಪಂದಿಸಬೇಕು. ಎಸ್, ಇದು ಆಜಬ್ಬರೇ, ನಾನು ಮತ್ತೊಮ್ಮೆ ಕೇಳುವಂಥದ್ದು, ನಿಮಗೆ ಅಂತ ನೀವು ಬಯಸುವಂಥದ್ದು ಏನಾದರೂ ಉಂಟಾ ಸರ್? ಆದರೆ ನನಗೆಂದು ಬಯಸೋದು ದೊಡ್ಡ ಉಂಟು. ಆದರೆ ಇವತ್ತು ಕೂಡ ನೋಡಿ, ನನ್ನನ್ನು ಒಂದು ಈ ಸಂದರ್ಭದಲ್ಲಿ ಬರ್ತೇನೆ. ಇವತ್ತು ಬೆಳಿಗ್ಗೆ 10-11 ಗಂಟೆಗೆ ನನ್ನ ಮನೆಗೆ ಒಬ್ಬ ಶ್ರೀಮಂತರು, ಒಂದು ಕೆನರಾ ಬ್ಯಾಂಕ್ನ ಒಂದು ಜನರಲ್ ಮ್ಯಾನೇಜರ್ ನನ್ನ ಮನೆಗೆ ಬಂದು ಕರ್ಕೊಂಡು ಬಂದು ಮಂಗಳೂರು ಕೆನರಾ ಬ್ಯಾಂಕ್ನ ಬಲ್ಮಠ ಹೆಡ್ ಆಫೀಸಲ್ಲಿ ನನ್ನನ್ನು ಕೂತುಕೊಂಡು ನನ್ನ ಕೈಯಲ್ಲಿ ಮಂಗಳೂರು AGM ಅವರ ಹೆಸರು ಗೊತ್ತಿಲ್ಲ, ಮಂಗಳೂರು ಹೆಡ್ ಆಫೀಸಿನ AGM ನನ್ನ ಕೈಯಲ್ಲಿ 1.5 ಲಕ್ಷದ ಒಂದು ನೀವು ಅಭಿವೃದ್ಧಿ ಮಾಡಿ ಎಂದು ಶಾಲೆಗೆ ಒಂದು 1.5 ಲಕ್ಷ ಚೆಕ್ ಕೊಟ್ಟರು, ಒಂದು ಹಣ ಬಿಡುಗಡೆ ಮಾಡಿದೆ. ಇದರಿಂದ ನನಗೆ ಏನು ಬೇಕು ಸರ್? ಇದರಿಂದ ನನಗೆ ಏನು ಬೇಕು? ಮತ್ತೆ ಮೊನ್ನೆ 10 ತಾರೀಕು ಅದರ ಎರಡರಲ್ಲಿ ಹೌದು, ಅದರ ಜೊತೆಯಲ್ಲಿ ಅವರಿಗಾಗಿ ಯಾವತ್ತೂ ಕೇಳಲಿಲ್ಲ, ಈ ಹಿಂದೇನು ಕೇಳಲಿಲ್ಲ. ಈಗಂತೂ ಪದ್ಮಶ್ರೀ ಬಂದ ನಂತರ ಸಿಕ್ಕಾಬಟ್ಟೆ ಜನ ನೋಡ್ಕೊಂಡು ಬರ್ತಾರೆ, ಕೇಳ್ತಾರೆ, ಏನಾಗ್ಬೇಕಂತ ಕೇಳ್ತಾರೆ. ಆದರೆ ಆಜಬ್ಬರು ಸಂತ, ಅವರಂತರ ಪಕ್ಕ ಏನು ಸಂತಾನೆ, ಅವರು ಅವರಿಗಾಗಿ ಏನು ಕೇಳೋದಿಲ್ಲ. ಒಂದು ಅದ್ಭುತದಲ್ಲಿ ಅದ್ಭುತ ಮನುಷ್ಯ. ಹೌದು. ಇದರ ಜೊತೆಯಲ್ಲಿ ಮೊನ್ನೆ 10 ತಾರೀಕಿಗೆ ನಾನು 10 ತಾರೀಕಿಗೆ ನನ್ನ ಮನೆಯಲ್ಲಿ ನನ್ನ ಶಾಸಕರು ಇಟಿಕಾದವರು ಸನ್ಮಾನ ಮಾಡಿದ್ರು. ಜೊತೆ 11 ಗಂಟೆಗೆ ನನ್ನ ಮನೆಗೆ ಮಂಗಳೂರು ಒಂದು ದೊಡ್ಡ ಉದ್ಯಮಿ ಬಂದರು ಸರ್, ಏನಪ್ಪಯ್ಯ ಅಬ್ದುಲ್ ಕೊಂಜಾಜಿ. ನನ್ನ ಜೀವಮಾನದ ಎಂತೂ ಕಾಣದೆ ಮಾಡಿ ಒಬ್ಬ ಬಡವನ ಮನೆಗೆ ಬರುವ ಏನಪ್ಪಯ್ಯ ಮೆಡಿಕಲ್ ಕಾಲೇಜಿನ ಏನಪ್ಪಯ್ಯ ಅಬ್ದುಲ್ ಕೊಂಜಾಜಿ ಬಂದರು. ನಾನು ಕಣ್ಣನ್ನು ತೆಗೆದೆ, ನನ್ನ ಅರಗಿ ಬಿಟ್ಟು ಸನ್ಮಾನ ಮಾಡಿಸಿ ನನ್ನನ್ನು ಬಿಟ್ಟು ಮತ್ತೆ ಮೇಲೆ ಕೇಳುವಾಗ ನನ್ನ ಮನೆಯಲ್ಲಿ ಕೆಲವು ಐಟಮ್ ಅವರು ನೋಡಿದರು. ಇದಕ್ಕಾಗಿ ಅವರು ಮತ್ತೊಂದು ಭರವಸೆ ಕೊಟ್ಟರು, ನಿಮಗೆ ದೇವರು ಇದ್ದಾನೆ, ಮತ್ತು ನಾನು ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಮತ್ತು ನನಗೆ ಒಂದು ನನ್ನ ಪ್ರಶಸ್ತಿ ಪತ್ರ ಅವರು ಕಣ್ಣಾರ ಕಂಡಿದ್ರು. ಇದಕ್ಕೆ ಸಣ್ಣದೊಂದು ಗೋಡಿ ಅವರ ಮುಖದಲ್ಲಿ ಮತ್ತೊಂದು ನಾನು ಮಾಡಿಕೊಂಡೆ, ಒಂದು ಭರವಸೆ ಕೊಟ್ಟರು. ಇಂಥೊಂದು ಪುಣ್ಯ ಇರ್ಲಿಕ್ಕೆ ಅವರೊಂದು ಕಟ್ಟಡಿ ಮಾಡಿ ಒಂದು ಭರವಸೆ ಕೊಟ್ಟು ಇವತ್ತು ಕೂಡ ಇನ್ಯಾರು ಕಳಿಸಿದ್ರು, ನಾನು ಕೂಡ ಇನ್ನೇ ಇರಲಿಲ್ಲ. ಅದು ಇಂಥೊಂದು ಕರಾವಳಿ ಮೂಲೆಯಲ್ಲಿ ನನಗೆ ಸಹಾಯ ಮಾಡೋ ಜನ ಇದ್ದಾರೆ. ಅಬ್ದುಲ್ ಕುಂಜಿ ಅವರು ಮಂಗಳೂರಿನ ಏನಪ್ಪ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮಾಲೀಕರು ಬಂದು ಏನಪ್ಪ ಏನು ಅವರು 3 ಲಕ್ಷ ಕೊಟ್ಟಿದ್ರು ಕೂಡ, 3 ಲಕ್ಷ ಶಾಲೆ ಕೂಡ ಕೊಟ್ಟಿದ್ರು, 3 ಲಕ್ಷ ರೂಪಾಯಿ ದುಡ್ಡನ್ನು ಅವರ ಶಾಲೆಗೆ ಕೂಡ ಕೊಟ್ಟಿದ್ದಾರೆ. ಈಗ ಮೊನ್ನೆ ಮತ್ತೆ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದ ನಂತರ ಮನೆಗೆ ಬಂದು ಆಜಬ್ಬರನ್ನು ನೋಡಿ ಕೇಳ್ತಾರೆ ಏನು ಬೇಕು ಅಂತ. ಎಸ್, ಅವರಿಗೇನೆ ಆಶ್ಚರ್ಯ ಆಯ್ತು. ಯಾಕಂತ ಹೇಳಿದ್ರೆ ಆಜಬ್ಬರ ಮನೆಯಲ್ಲಿ ಇವತ್ತು ನೀವು ಹೋಗಿ ನೋಡಿದರೆ ಆ ಸಣ್ಣ ಪುಟ್ಟ ಮನೆಯಲ್ಲಿ ಎಲ್ಲ ಪ್ರಶಸ್ತಿ ಫಲಕಗಳು ತುಂಬಿಸಿ ಇಡ್ಲಿಕ್ಕೆ ಜಾಗ ಇಲ್ಲ. ಎಸ್, ಅದಕ್ಕೆ ಏನಪ್ಪ ಮೊಹಮ್ಮದ್ ಕುಂಜಿ ಅವರು ಹೇಳಿದ್ದಾರೆ, ಇದಕ್ಕೆಲ್ಲ ಇಡ್ಲಿಕ್ಕೆ ನಾನು ನಿಮ್ಮ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ, ಸಪರೇಟ್ ಇನ್ನೊಂದು ಕೋಣೆಯನ್ನು ಮಾಡುವ ಅಂತ. ಅವರ ನಿಸ್ಸಾಲದ ಮಾಡಕ್ಕೆ ನಾನು ಋಣಿಯಾಗಿದ್ದೇನೆ ಸರ್. ಒಬ್ಬ ಕರಾವಳಿ ನಾನು ಆರೋಗ್ಯ ಇಲ್ಲದ ಸಂದರ್ಭದಲ್ಲಿ ಅವರು ನನಗೆ ಆರೋಗ್ಯ ಕೂಡ ಕಟ್ಟಿ ಕಳಿಸಿ. ಓಕೆ 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 ಎಲ್ಲ ರೀತಿಯ ನೆರವುಗಳನ್ನು, ಪ್ರೀತಿಯನ್ನು ತೋರಿಸ. ಪ್ರೀತಿ ಅಂತ ಹೇಳಿದ್ರು ನಾನು ಅದೇ ಆಜಬ್ಬರನ್ನು ಪ್ರೀತಿ ಅಂತ ಹೇಳಿದ್ರೆ ಜನ ಸಾಗರ ತರ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಈಗ ಈ ಕಾರ್ಯಕ್ರಮ ಮುಗಿದ ನಂತರ ಇನ್ನೆಷ್ಟೋ ಜನ ಕಾದಿರ್ತಾರೆ ಅಜಬ್ಬರನ್ನು. ನಾಳೆ ಬೆಳಿಗ್ಗೆ ನಾನು 4 ಗಂಟೆ ನಾನು ಪಯಣ ದೂರ ಹೋಗಬೇಕು, ಬಾಳೆಪುಣಿ ನಾನು ಹೊರಡಬೇಕು. ಎಸ್ 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 ವೀಕ್ಷಕರೇ, ಇಂಥ ಸಂದರ್ಭದಲ್ಲಿ ಈ ಅಕ್ಷರ ಸಂತ ನಮ್ಮ ಜೊತೆಗೆ ಬಂದು ನಿಮ್ಮ ಜೊತೆಗೆ ಮಾತನಾಡಿ ತುಂಬ ಖುಷಿ ಪಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿದ್ದಾರೆ. ಕನಸು ಅಷ್ಟೇ, ವೈಯಕ್ತಿಕ ಯಾವ ಕನಸನ್ನು ಅವರು ಹೇಳಿಕೊಡುವುದಿಲ್ಲ, ಇಲ್ಲ ಕೂಡ ಶಾಲೆ ಮತ್ತು ಕಾಲೇಜ್
ಹಾಜಬ್ಬರೇ 100 ವರ್ಷ ಬದುಕಬೇಕು ನೀವು. ಈ ಸಂದರ್ಭದಲ್ಲಿ ಒಂದೇ ಮಾತಾಡಲಿಕ್ಕೆ ನನ್ನ ಹಲವಾರು ನನ್ನನ್ನು ಪತ್ರಿಕೆ ಓದಿದ್ರು, ಮಾಧ್ಯಮ ಗೊತ್ತಿರು, ದೂರದರ್ಶನ ಗೊತ್ತಿರು, ಹಲವಾರು ಪತ್ರಿಕೆ ಎಲ್ಲ ಗೊತ್ತಿತ್ತು. ಇವತ್ತು ನನ್ನನ್ನು 5 ಗಂಟೆಗೆ ನಾನು ದೂರದ ಮಂಗಳೂರು B4 ನ್ಯೂಸಲ್ಲಿ ವಾಹಿನಿ ಮುಂದೆ ಇದ್ದೇನೆ. ನಿಮಗೆ ನನ್ನನ್ನು ತೋರಿಸಿಕೊಟ್ಟಿದ್ರು, ನನ್ನ ಲೋಕಸೋರಿ ಇವತ್ತೇ ಹೇಳಿದರೆ ಬೆಂಗಳೂರು ಬೇರೆ ಎಲ್ಲ ಹೇಳಿದರು. ಒಬ್ಬ ಮೂಲೆಯಲ್ಲಿ ನನ್ನ ಜನ ನಿಮಗೆ ನಾನು ಈ ಮಂಗಳೂರು ನಮ್ಮ B4 ಮುಖಾಂತರ ನಾನು ಮನೆ ಮಾಡ್ತೇನೆ. ನನ್ನ ಯಾರೆಲ್ಲ ಸಹಾಯ ಮಾಡಿದ್ದೇನೆ ನಾನು ಋಣಿಯಾಗಿದ್ದೇನೆ. ನಿಮ್ಮ ಅತಿ ಎತ್ತರ ನನ್ನ ತೋರಿಸಿದ ನನ್ನ ದೃಷ್ಟಿ ಕೊಟ್ಟವ್ರು ದೇವರು, ನಮ್ಮ ಸಹಕಾರ ಕೊಟ್ಟವ್ರು ದೇವರು, ಜೊತೆಯಲ್ಲಿ ನಿಮ್ಮಂಥ ವಿಶಾಲದ ಮನಸ್ಸು ನನಗೆ ಕೈಯಲ್ಲಿ ಪುಂಡಿ ನಿಲಿಕೆ ಕೊಟ್ಟವರಿದ್ದರೆ ಅವರಿಗೆಲ್ಲ ನಾನು ಋಣಿಯಾಗಿದ್ದೇನೆ. ಇನ್ನು ಕೂಡ ನಿಮ್ಮ ಸಹಕಾರ ಸಹಾಯ ಬೇಕು ಅಂತ ಹಾರೈಸುತ್ತೆ. ನಾನು ಭಾರತ ಸರ್ಕಾರ ಕೂಡ ನನ್ನ ದೇಶದ ಪ್ರಧಾನಮಂತ್ರಿಗೆ ನರೇಂದ್ರ ಮೋದಿ ಅವ್ರಿಗೂ ತಲೆಬಾಗಿಸಿ ಈ ಮಂಗಳೂರು ರಾಷ್ಟ್ರಪತಿಯವರು ನನ್ನ ಪದ್ಮಶ್ರೀ ಕೊಟ್ಟ ನಾನು ಚಪ್ಪಲ್ ಹಾಕಿ ನಾನು ಅವರ ಕೈಯಲ್ಲಿ ಹೋದೆ. ಯಾಕೆಂದರೆ ನನ್ನ ಕಣ್ಣು ಎದ್ದು ಕಂಡದು ದೇಶದ ಪ್ರಧಾನಮಂತ್ರಿ ಇಷ್ಟ ಹತ್ತಿರ ಕೂತಿರು. ಆನಂತರ ಕಂಡದು ರಾಷ್ಟ್ರಪತಿಯವರು ನಾನು ಚಪ್ಪಲ್ ಹಾಕಿ ದೂರ ಇಟ್ಟಿದ್ದೇನೆ. ಗೃಹ ಮಂತ್ರಿ ಇದಿರ್ಬೋದು, ನಮ್ಮ 4ನೇದು ಸಿಕ್ಕಿದ್ದು ನನ್ನ ಕನ್ನಡದವರೇ ನಿರ್ಮಲಾ ಸೀತಾರಾಮನ್. ನಾನು ಮಂಗಳೂರು ಜಿಲ್ಲೆಯ ಲೋಕಸಭಾ ಸದಸ್ಯರು MP ಅವರ ಕ್ಷೇತ್ರ ಬಂದು ನನಗೆ ಸಹಾಯ ಮಾಡಿದ್ದೆ, ಅವರು ಕೂಡ ಮನೆ ಮಾಡಿದ್ದೇನೆ. ಇವತ್ತು ಅದೇ ಅವರ ಜಿಲ್ಲೆಯಲ್ಲಿ ಕೇಳ್ತೇನೆ. ಇವತ್ತು ಕೂಡ ನನ್ನ ಮಂಗಳೂರು ಎಷ್ಟೋ ಜನ ಮೇಯರ್ ಬಂದು ಸಹಾಯ ಮಾಡಿದರು, ಕೋಆಪರೇಟರ್ ಇದ್ದರು. ಮಂಗಳೂರು ನನಗೆ ಸಹಾಯ ಕೊಟ್ಟವರು ತುಂಬ ಮಂದಿ ಇದ್ದಾರೆ. ಇವರಿಗೆಲ್ಲ ನನ್ನ ಜೀವಮಾನದಲ್ಲಿ ಹೊಟ್ಟೆಗೆ ಭಾಗ ಇಲ್ಲದ ಮಂಗಳೂರು ಎಷ್ಟೋ ಜನ ನನಗೆ ಸಹಾಯ ಮಾಡಿದ್ದಾರೆ. ಇವರಿಗೆಲ್ಲ ನಾನು ಋಣಿಯಾಗಿದ್ದೇನೆ. ನಿಮ್ಮ ಸಹಕಾರ ನನ್ನ ಮೇಲೆ ಇರಲಿ ಅಂತ ಅನ್ನ ಕೊಟ್ಟವರು, ಬಟ್ಟೆ ಕೊಟ್ಟವರು ಇದೆಲ್ಲ ನನಗೆ ಇದ್ದಾರೆ. ನಿಮಗೆಲ್ಲ ಋಣಿಯಾಗಿದ್ದೇನೆ. B4 ಮುಖಾಂತರ ನನ್ನನ್ನು ನಮನ ಸಲ್ಲಿಸಿ ನಿಮ್ಮನ್ನು ಎಲ್ಲ ದೇವರು ಒಳ್ಳೆ ಮಾಡಲಿ ಅಂತ ಹಾರೈಸುತ್ತೇನೆ. ನಮಸ್ಕಾರ. ಧನ್ಯವಾದ. ಈ B4 ಎಲ್ಲ ನನ್ನನ್ನು ಶಿಕ್ಷಕರ ಬಂಧುಗಳಲ್ಲಿ ತೋರಿಸಿವರು. ಇವತ್ತು ಎಷ್ಟೋ ಜನ ನಿಮ್ಮ ಮುಖಾಂತರ ಸನ್ಮಾನ ಮಾಡಿದರು. ನಿಮಗೆಲ್ಲ ಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನಿಮಿಷ ಹಾಜಬ್ಬರು ಎಲ್ಲರಿಗೂ ಗೌರವಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಇವತ್ತಿನ ಈ ಒಂದು ಮಾತುಕತೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದು ಭಾಗಿಯಾದಂಥ, ನಿಮ್ಮ ಜೊತೆಗೆ ಮಾತನಾಡಿದಂಥ ಹಾಜಬ್ಬರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ, B4 ವಾಹಿನಿಯ ಪರವಾಗಿ ಪ್ರೀತಿಯಿಂದ ಕೃತಜ್ಞತಾಪೂರ್ವಕವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಜಬ್ಬರೇ ಹಿರೇಗೆ ಬಾರಿ ಮೋಕೆದ ಉಡಲ್ ದಿಂಜಿನ ಸೊಲ್ಮೇಲು. ಥ್ಯಾಂಕ್ ಯು.